ನಾವು ವಿರೋಧಿಗಳನ್ನ ಎದುರಿಸ್ಬೇಕಾಯ್ತು. ಇನ್ಯಾರೋ ಒಬ್ಬರು ನಾವು ಮಾಡ್ತಾ ಇದ್ದೀವಿ ಅಂತ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಇಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ, ನೀವು ಮಾಡೋದಾದ್ರೆ ನೀವು ಮಾಡಿ, ನಮ್ಮದೇನಿಲ್ಲ, ನಾನು ಇನ್ನು ಯಾರು ಬೇಕಾದರೂ ಮಾಡ್ಬೋದು. ಬಟ್ ಒಂದು ಕನ್ನಡ ಚಿತ್ರರಂಗಕ್ಕೆ, ತುಳು ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಲವ್ ಸ್ಟೋರಿ ಮಾಡ್ತೀವಿ, ಮಚ್ಚ ಹಿಡ್ಕೊಂಡು ಒಂದು ಅಂಡರ್ವರ್ಲ್ಡ್ ಪಿಕ್ಚರ್ ಮಾಡ್ತೀವಿ, ಅದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ಥರದ್ದು ಒಂದು ಸಬ್ಜೆಕ್ಟ್ ಮಾಡುವಾಗ ಪ್ರತಿಯೊಬ್ಬರು ಮನಸಾರೆ ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂತ ಹೇಳಿ ಅವ್ರನ್ನೂ ಒಪ್ಪಿಸಿ ಅದನ್ನು ಗೆದ್ದು ಅವ್ರ ಹತ್ರ ಟೈಟಲ್ ನಾವು ತಗೊಂಡು ಚಿತ್ರನ ಮಾಡಿದ್ವಿ. ಬಿರುದದ ಕಂಬಳಕ್ಕೆ ನನಗೆ ಫೋನ್ ಮಾಡಿಸಿ ಮಾತಾಡಿಸುವಷ್ಟು ಬೇರೆ ಯಾವ ಹಾಡಿಗೂ ಕೂಡ ಹಾಡಿಸಿರಲಿಲ್ಲ. ವಾಪರ್ಲೆ ಅನ್ನುವ ಹಾಡು ಭಾಳ ಹಳೆಯದು. ಆ ನಂತರದಲ್ಲಿ ಈ ಸಿನಿಮಾಕ್ಕೆ ಹಾಡುವ ಹಾಡುಗಳಲ್ಲಿ ನನಗೆ ಬಿರುದದ ಕಂಬಳಕ್ಕೆ ಹಾಡಿರುವಷ್ಟು. ಮತ್ತು ಒಬ್ಬರು ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆ ವಿಮರ್ಶೆ ಕೂಡ ಬರ್ತದೆ, ಹಾಡಿನ ಬಗ್ಗೆ ವಿಮರ್ಶೆ ಬರ್ತದೆ. ಆ ಹಾಡಿನ ಬಗ್ಗೆ ವಿಮರ್ಶೆ ಬಂದಿದ್ರು. ಆ ಹಾಡು ಮತ್ತೆ ಗೊತ್ತಾದ್ದು ಆ ಹಾಡಿನಲ್ಲಿ ಏನೇನಿದೆ, ಒಂದು ಹಾಡು ಏನು ಹೇಳ್ಬೋದು ಅಂತೇಳಿ ಮತ್ತೆ ಗೊತ್ತಾಗೋದು ಅಂತ ಒಂದು ಒಳ್ಳೆಯ ಅನುಭವ. ಬಿರುದದ ಕಂಬಳ ಒಂದು ಬಾರಿ ಕುರ್ಲೂರು ಮೂಡಿದವರು ಪಡೆದ 55 ವರ್ಷದ ದಾದ ಅನುಭವ ಉಂಟು. ಐಟು ಒಲ್ಪಲ ಕಂಬಳಗ ಅಪಚಾರ ಅವರನ್ನು ಲೆಕ್ಕ, ಮೂಲ ಸ್ವರೂಪಕ್ಕೂ ತೊಂದರೆ ಬರೋಣ ಲೆಕ್ಕ, ಎಚ್ಚರಿಕೆ ವಹಿಸೋನಲ್ಪ ಕ್ಷಣಕ್ಲ ಯಾನು ಮಾರ್ಗದರ್ಶನ ಕೊರೊಂದು ಬಂತೆ ಎನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಮಾರ್ಗದರ್ಶನ ಅಂತ ಅನ್ಕೊಂಡು ಹೇಳ್ತಲ್ಲ. ರಾಜೇಂದ್ರ ಸಿಂಗ್ ಬಾಬು ಈ ಬಗ್ಗೆ ಭಾರೀ ಸಮಾಲೋಚನೆ ಮತ್ತು ದೀರ್ಘ ಅರಿವಲ್ಲಿ ಚಿತ್ರ ನಿರ್ದೇಶಕರೇ ಅದು ಎಂಚಿನ ಆಲೋಚನೆ ಮಲ್ಕೊಡ ಈ ಪೂರಲ ಆಲೋಚನೆ ಮಲ್ತಿದ್ದೇನೆ ಅರೆಕ್ತು ತೂತಿದ್ರು. ಜನ, ತುಳುನಾಡಿನ ಜನ, ಕರ್ನಾಟಕದ ಜನ ಇದನ್ನು ನಮಗೆ ಕೈ ಬಿಡಲ್ಲ, ಖಂಡಿತ ಗೆಲ್ಲಿಸ್ತಾರೆ, ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸನೂ ನಮಗಿದೆ. ಯಾಕಂದರೆ ಇದು ನನಗೇನು ಅನಿಸುತ್ತೆ ಅಂದರೆ ಬರೀ ನಮ್ಮ ತುಳುನಾಡು ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೇ ಒಂದು ಸೆನ್ಸೇಷನ್ ಆಗುತ್ತೆ ಅನ್ನೋ ಒಂದು ಥಾಟ್ ಇದೆ ನನಗೆ. ಎಲ್ಲ ಚೆನ್ನಾಗಾದರೆ ಇದನ್ನು ಇಂಗ್ಲೀಷಿಗೆ ಡಬ್ ಮಾಡಿ ಪ್ರಪಂಚಕ್ಕೆಲ್ಲ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಏನು, ನಮ್ಮ ಕೋಣೆಗಳನ್ನ ಹೆಂಗೆ ಸಾಕ್ತಾರೆ, ಹೆಂಗೆ ರೇಸ್ ಓಡಿಸ್ತಾರೆ, ಅದರಲ್ಲಿ ಎಷ್ಟೆಷ್ಟು ವಿಧಗಳಿದೆ ಅಂತ ತೋರಿಸಿ ನಮ್ಮ ಒಂದು ಉದ್ದೇಶ ಈಡೇರುತ್ತೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಎಲ್ಲ ಸಿನಿಮಾ ಪ್ರೇಮಿಗಳಿಗೂ ಧನ್ಯವಾದಗಳು. ಇವತ್ತಿನ ಈ ಪ್ರೆಸ್ ಮೀಟ್ ಏನಂತ ನಿಮ್ಗೆ ಗೊತ್ತು. ರಾಜ್ಯಾದ್ಯಂತ ರಿಲೀಸ್ ಆಗಲಿರುವ ವೀರಕಂಬಳ ಹಾಗೂ ಬಿರುದದ ಕಂಬಳ ಈ ಸಿನಿಮಾ 27ನೇ ತಾರೀಕು ಫೆಬ್ರವರಿ ರಿಲೀಸ್ ಆಗಲಿದೆ. ಇದಕ್ಕೆ ತುಂಬ ನಮ್ಮ ತುಳುನಾಡಿನವರು ತುಂಬ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಜೊತೆನೇ ಇಟ್ಬಿಟ್ಟು ಈ ಸಿನಿಮಾ ಆಗಬೇಕು, ಇಡೀ ದೇಶಕ್ಕೆ ತೋರಿಸ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಮಲ ಸಮಿತಿಯ ಅಧ್ಯಕ್ಷರಾದಂಥ ದೇವಿಪ್ರಸಾದ್ ಸರ್ ಇದ್ದಾರೆ, ಅವ್ರಿಗೂ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಒಂದು ಕಂಬಳ ಇವಾಗ ಈ ಮಟ್ಟಕ್ಕೆ ಬರಬೇಕಾದ್ರೆ ಅವ್ರದ್ದು ಶ್ರಮ ಕೂಡ ಇದೆ. ಹಾಗೂ ಈ ನಮ್ಮ ಫಿಲ್ಮಿಗೆ ಮೂಲ ಕಾರಣ ಆದಂಥ ನಮ್ಮ ಹಿರಿಯರು ಹಾಗೂ ಕಂಬಳದ ಭೀಷ್ಮ ಎಂದೇ ಕರೀತಾರೆ ನಮ್ಮ ಗುಣಪಾಲ್ ಕಡಂಬ ಸರ್ ಕೂಡ ನಮ್ಮ ಹತ್ರ ಇದ್ದಾರೆ. ಅವರು ನಮಗೆ ತುಂಬ ಅಂದರೆ ಅವರು ಗೊತ್ತಿರುವ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅಷ್ಟು ಕೂಡ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಸರ್ ಜೊತೆ ಕೂತ್ಕೊಂಡು, ನಮ್ಮ ವಿಜಯ್ ಕುಮಾರ್ ಗೋಡೆಲ್ ಜೊತೆ ಕೂತ್ಕೊಂಡು ನಮ್ಮ ಸಿನಿಮಾದ ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ಅವರು ಕೂಡ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು. ಹಾಗೂ ನನ್ನ ಆತ್ಮೀಯರಾದಂಥ ನನ್ನ ಸ್ವಂತ ಅಣ್ಣಂತರ ಇರುವಂಥ ಒಕ್ಕಡೆಗೂಲಿ ಕಂಬಳದ ರಶ್ಮಿತನ್ ಅವರು ಬಂದು ತುಂಬ ಎಲ್ಲರೂ ಇವತ್ತು ಬ್ಯುಸಿ ಇದ್ದಾರೆ. ಯಾಕಂತಂದರೆ ಆಲ್ರೆಡಿ ಒಂದು ಕಂಬಳ ನಡೀತಾ ಇದೆ. ಆದರೂ ಅರುಣಣ್ಣ ನಿಮ್ಮ ಜೊತೆ ನಾವು ಇದ್ದೇ ಇರ್ತೇವೆ, ನೀವು ಮಾಡಿರೋದು ನಮ್ಮ ತುಳುನಾಡಿನ ಕಂಬಳದ ಸಿನಿಮಾ ನಿಮ್ಮ ಜೊತೆ ಬಂದೇ ಬರ್ತೇವೆ ಅಂತ ಹೇಳಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ನಮ್ಮ ಈ ಕಂಬಳ ಕಡೆಯಿಂದ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಇನ್ನೊಬ್ಬರು ನನ್ನ ಸ್ನೇಹಿತರಾದ ಮುಚ್ಚೂರು ಲೋಕೇಶ್ ಅಂತ ಹೇಳ್ಬಿಟ್ಟು ಅವರಿತ್ತು ತುಂಬ ಬ್ಯುಸಿ. ಯಾರೊಬ್ಬರು ಸ್ವಾಮೀಜಿ ಕೂಡ ಬಂದುಬಿಟ್ಟು ಅಲ್ಲಿ ಹೋಟ್ಲಲ್ಲಿದ್ದಾರೆ. ಆದರೂ ಅರುಣಣ್ಣ ನಿಮ್ಮದು ಪ್ರೆಸ್ ಮೀಟ್ ಮಾಡಿಬಿಟ್ಟೇ ನಾನು ಹೋಗ್ತೇವೆ, ನಿಮ್ಮ ಜೊತೆ ನಾವು ಇದ್ದೇ ಇರ್ತೇವೆ ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಅನಂತ ಧನ್ಯವಾದ ನಮ್ಮ ಕಡೆಯಿಂದ. ಹಾಗೂ ನಮ್ಮ ಮೈ ಹೇಳಿದ್ರಿ ಒಂದು ಸಾಂಗ್ ಕೂಡ ಈಗ ಕೇಳ್ತಾ ಇದ್ರಿ, ತುಂಬ ಫೇಮಸ್ ಆಗಿರೋ ಸಾಂಗ್ ಎರುಬಂಟೆ ಬಂದಂಗಂತ ಅವರೇ ಹಾಡಿರೋದು. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಈಗ ನಿಮ್ಮ ಹತ್ರ ಅವರು ಕೂಡ ಮಾತಾಡ್ತಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೂ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಸರ್ ಇವ್ರ ಬಗ್ಗೆ ಹೇಳಿಲ್ಲ ಅಂತ. ಇವರು ನಮಗೆ ಈ ಕಂಬಳದ್ದು ಈ ಕಮಿಟ್ರಿ ಅಂತ ಹೇಳ್ತಾರಲ್ಲ, ಕಮಿಟ್ರಿ ಅಂತ ಹೇಳಿದ್ರೆ ನಮ್ಮ ಎತ್ತೂರು ರಾಜಶೇಖರ ನಾವು ಎಲ್ಲ ಈಗ ಕೆಲವರು ಹೇಳ್ತಾ ಇದ್ದಾರೆ
ಕಂಬಳ ಅಂದರೆ ಏನು, ಒಂದು ಕೋಣ ಬಿಡುವಾಗ ಒಂದು 10 ನಿಮಿಷ ಆಗುತ್ತೆ, ನೀವೆಲ್ಲ ನೋಡ್ತಾ ಇರ್ತೀರಿ, ಎಲ್ಲರಿಗೆ ಹೆಂಗೆ ನೀವು ವೆಯ್ಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳಿದ್ರು, ನಂಗೆ ಗೊತ್ತಿದ್ರು ಪ್ರಕಾರ ನನಗೆ ಕೆಲವರು ಹೇಳಿದ್ರು, ರಾಜು ಶೆಟ್ಟರು ಮತ್ತು ನಮ್ಮ ಗುಣಪಾಲ್ ಕಡಂಬರು ಕಮಿಟ್ರಿ ಮಾಡಿದ್ರೆ ಸಾಕು, ಆ ಕಮಿಟ್ರಿ ಕೇಳೋಕ್ಕೋಸ್ಕರ ಅದು ನಾವು ವೆಯ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ. ಅಂಥ ಕಮಿಟ್ರಿ ಅಂದರೆ ರಾಜವೀರ್ ಶೆಟ್ಟಿ ಅವರೊಂದು ಈ ಕಂಬಳದ ದಂತಕಥೆ ಅಂತಲೇ ಹೇಳ್ಬೋದು. ಅವ್ರದ್ದು ವಾಯ್ಸ್ ಇರ್ಬೋದು, ಮತ್ತು ಇನ್ನು ಅವರು ಬರೀ ಕಮಿಟ್ರಿ ಮಾತ್ರ ಅಲ್ಲ, ಇವಾಗ ನಮ್ಮ ಕಾಂತಾರ ಸಿನಿಮಾದಲ್ಲಿ ಕೂಡ ಬಹುದೊಡ್ಡ ನಟ ಅಂತಲೇ ತೋರಿಸ್ಕೊಂಡಿದ್ದಾರೆ. ನಮ್ಮ ಕಂಬಳದಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೂ ತುಂಬ ಸಿನಿಮಾ ಅವರು ಚಾನ್ಸ್ ಬರ್ತಾ ಇದೆ. ಈಗ ಅವರು ಕೂಡ ನಮ್ಮ ಚಿತ್ರರಂಗದವರಂತ ಹೇಳ್ಬೋದು. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ಕೆ ಪೇಜಾವರ್ ಸರ್ ಇಲ್ಲೇ ಇದ್ದಾರೆ. ನಮ್ಮ ಕಂಬಳದ ಎಲ್ಲ ಇದನ್ನು ಬರೆದವರೇ, ನಮ್ಮ ಸರ್ ಸಾಂಗ್ ಎಲ್ಲ ಬರೆದಿರು, ಅವರು ಕೂಡ ಇಲ್ಲಿದ್ದಾರೆ. ಈಗ ಇವತ್ತಿನ ಕೇಂದ್ರ ಬಿಂದು ಇನ್ನೊಂದು ಮೈನ್ ಇವತ್ತು ಏನು ಇವೆಂಟ್ ಅಂತ ಹೇಳಿದ್ರೆ, ನಮ್ಮ ದೇವಿಪ್ರಸಾದ್ ಸರ್ ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸಾಂಗಿನ ಗುಣಪಾಲ್ ಕಡಮ ಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಇದು ರಾಜ್ಯದಾದ್ಯಂತ ಮಂಡೇ ಲಹಾರಿ ಚಾನಲಲ್ಲಿ ರಾಜ್ಯದಾದ್ಯಂತ ರಿಲೀಸ್ ಆಗ್ತಿದೆ. ಆ ಪ್ರೋಗ್ರಾಮ್ ಇವತ್ತಿಲ್ಲಿ ಮಾಡ್ತಿದ್ದೇವೆ. ಇದಕ್ಕೆಲ್ಲ ಮೈನ್ ಕಾರಣ ಅಂತ ಹೇಳಿದ್ರೆ, ನಾವು ಹೇಳ್ಬೇಕಂತೇನಿಲ್ಲ, ಮಣಿಕಾಂತ್ ಕದ್ರಿ ಸರ್ ಅವರು ಮ್ಯೂಸಿಕ್ ಅಮೋಘವಾಗಿ ಅದ್ಭುತವಾಗಿ ಅಷ್ಟು ಚಂದವಾಗಿ ಕಂಬಳ ಅದು 10% ಒಂದು ಸ್ಟೋರಿ ಆಗಿದ್ರೆ ಇನ್ನು 50% ಮ್ಯೂಸಿಕ್ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇನ್ನು ಅವರು ಕೂಡ ಮಾತಾಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲಾಸ್ಟಾಗಿ ನಮ್ಮ ಡೈರೆಕ್ಟರ್ ರಾಜೇಶ್ ಸಿಂಗ್ ಬಾಬು ಸರ್, ಅವರು ಕನ್ನಡದ ಲೆಜೆಂಡ್. ಅವರೊಂದು ಈ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದೆ. ನಮ್ಮ ಕರುನಾಡಿನ ತುಳುನಾಡಿನ ದಿನಗಳ ಪುಣ್ಯ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಮೂವಿನ ಮೂಡಿಸಿದ್ದಾರೆ. ಅದಕ್ಕಿಂತ ಚೆನ್ನಾಗಿ ದೊಡ್ಡ ಆರ್ಟಿಸ್ಟ್ ಅಂದರೆ ಎಲ್ಲ ರವಿಶಂಕರ್ ಇದ್ದಾರೆ, ಪ್ರಕಾಶ್ ರೈ ಇದ್ದಾರೆ, ದೊಡ್ಡವರು. ಇವ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಮಗ ಆದಿ ಕೂಡ ಇದ್ದಾರೆ. ತುಂಬ ಸ್ವರ ಶೆಟ್ಟಿ, ನಮ್ಮ ತುಳುನಾಡಿನ ಎಲ್ಲ ಭೋಜರಾಜ್ ಓಮಂಜೂರು, ನವೀನ್ ಪಟೇಲ್ ಸರ್, ತುಂಬ ಜನ ಇದ್ದಾರೆ. ಹಾಗೂ ಇನ್ನೊಬ್ಬರು ಇಲ್ಲಿ ಆ್ಯಕ್ಟರ್ ಕೂಡ ಬಂದಿದ್ದಾರೆ, ನಮ್ಮದು ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಕೂಡ ಆಮೇಲೆ ಸ್ಟೇಜ್ ಮೇಲೆ ಕರಿತೀನಿ, ಅವರು ಸೆಕೆಂಡರಿ. ಹಾಗೆ ತುಂಬ ಜನ ಬಂದಿದ್ದಾರೆ. ಆಮೇಲೆ ನಮ್ಮ ಅಕ್ಷಿತ್ ಅಸಿಸ್ಟೆಂಟ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೊಂದು ಅವರೇ ಮೂವಿ ಮಾಡಿದ್ದಾರೆ. ಸೊ ಇದು ತುಂಬ ದೊಡ್ಡದೊಂದು ಕುಟುಂಬ. ಒಬ್ಬೊಬ್ಬರದ್ದು ಹೆಸರು ಹೇಳ್ಕೊಂಡು ಹೋದರೆ ತುಂಬ ಇದಾಗಿದೆ. ಮತ್ತೆ ನಂದು ಅನಂತ ಧನ್ಯವಾದಗಳು ಎಲ್ಲ ಕಂಬಳದ ಯಜಮಾನರಿಗೂ. ಯಾಕೆಂದರೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲರೂ ಮಿರ್ಜರ್ ಶಕ್ತಿ ಪ್ರಸಾದ್ ಇರ್ಬೋದು, ನಮ್ಮ ಭಟ್ರಿ, ತುಂಬ ಜನ ಹೆಸರು ಹೇಳಿದ್ರೆ ಹೇಳಕ್ಕಾಗಲ್ಲ, ಬರೀ ಅದರಲ್ಲೇ ಹೋಗುತ್ತೆ. ಎಲ್ಲ ಕಂಬಳದ ಯಜಮಾನರಿಗೂ ನಮ್ಮ ಇಡೀ ಚಿತ್ರತಂಡದಿಂದ ಅನಂತ ಧನ್ಯವಾದಗಳು. ನಂದಲಿಕೆ ಶ್ರೀಕಾಂತ್ ಭಟ್ರು, ಯರ್ಮೋಲ್, ಇದು ತುಂಬ ಜನ ಇದ್ದಾರೆ. ತುಂಬ ನಂದಲಿಕೆ ಶ್ರೀಕಾಂತ್ ಭಟ್ರಂತೂ ಅವ್ರ ಏರಿಯಾದಲ್ಲ ಒಂದು ಸೆಟ್ಟೆ ಹಾಕಿಬಿಟ್ಟಿದೆ. ಒಂದು ಸ್ಟೋರಿ ಬಂದು 60 ವರ್ಷ ಹಿಂದೆ ಹೋಗುತ್ತೆ. ಅಲ್ಲಿ ಫುಲ್ ಸೆಟ್ ಹಾಕಿದೆ ನಂದಲಿಕೆ ಶ್ರೀಕಾಂತ್ ಭಟ್ರು. ಅವ್ರದ ಇದನ್ನು ನಾವು ಯಾವತ್ತೂ ಮರೆಯಂಗಿಲ್ಲ. ಹಂಗೂ ನಮ್ಮ ಇದು ಹಾಗೂ ಎಲ್ಲ ಕೋನದ ಯಜಮಾನರು, ಕೋನದ ಅಭಿಮಾನಿಗಳು, ಈ ಕಂಬಳ ಪ್ರಿಯರು ಎಲ್ರಿಗೂ ನಮ್ಮ ಕಡೆಯಿಂದ ಅನಂತ ಧನ್ಯವಾದಗಳು. ಈಗ ನಾನು ಮೈಕನ್ನು ಬಂದುಬಿಟ್ಟು ನಮ್ಮ ರಾಜೇಶ್ ಸಿಂಗ್ ಬಾಬು ಸಾರಿಗೆ ಕೊಡ್ತೇನೆ. ಅವ್ರ ಮೊದಲು ಥ್ಯಾಂಕ್ ಯು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರೇ ಹಾಗೂ ನಮ್ಮ ಕ್ರಿಕೆಟ್ ಟೀಮ್, ಅಂದರೆ ಚಿತ್ರತಂಡದಲ್ಲಿ 11 ಜನ ಹೇಗೆ ಕ್ರಿಕೆಟ್ ಟೀಮಲ್ಲಿ ಇರ್ತಾರೆ, ಹಾಗೆ ನಮ್ಮಲ್ಲೂ ಅಷ್ಟೇ ತುಂಬ ಜನ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲ ಸೇರಿದ್ರೇ, ಪ್ರೊಡ್ಯೂಸರು ಎಲ್ಲ ಸೇರಿದ್ರೇ ಒಂದು ಚಿತ್ರ ಆಗೋದು. ಸೊ ಎಲ್ಲರೂ ಇಲ್ಲಿದ್ದಾರೆ. ಅವರೆಲ್ಲ ಮತ್ತು ನನ್ನ ಭಾಳ ಮಿತ್ರರಾದ ಮಾಧ್ಯಮ ಮಿತ್ರರು ಹಾಗೂ ಸ್ನೇಹಿತರೆ ಹಾಗೂ ಮಂಗಳೂರಿನ ದಕ್ಷಿಣ ಕನ್ನಡದ ಜನತೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಮೊದಲನೇದಾಗಿ ಈ ಒಂದು ಚಿತ್ರ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ನಾನು 50 ಚಿತ್ರ ಕನ್ನಡ, ಹಿಂದಿ, ತೆಲುಗು, ತಮಿಳು ಎಲ್ಲ ಇಂಡಿಯಾ ದೇಶದಲ್ಲಿ ಎಲ್ಲ ಕಡೆ ಮಾಡಿ ಈ ಒಂದು ಪ್ರಯತ್ನ ಮಾಡಬೇಕು ಅಂತ ನನಗೆ ಒಂದು ಸರಿ ಗುಣಪಾಲ್ ಕಡಂಬ ಅವರು ಪುತ್ತೂರು ಕಂಬಳಕ್ಕೆ ಒಂದು ಚೀಫ್ ಗೆಸ್ಟಾಗಿ ಬನ್ನಿ ಅಂತ ಕರೆದಿದ್ದರು. ಸರಿ, ಅಲ್ಲಿ ಹೋದಾಗ ನನಗೆ ಫಸ್ಟು ಪುತ್ತೂರು, ಆಮೇಲೆ ಮೂಡುಬಿದ್ರೆ, ಅದಾದಮೇಲಿಂದ ಮೂಡುಬಿದ್ರೆಲೇ ಇನ್ನೊಂದು ಸನ್ಮಾನ ಇಟ್ಕೊಂಡಿದ್ರು. ಆವಾಗ ಇದನ್ನು ಏನಾದರೂ ಮಾಡಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಒಂದೊಂದು ಸರಿ ಸಿನಿಮಾ ಮಾಡ್ತೀವಿ ಅಂತ ಹೇಳ್ತೀವಿ, ಆದರೆ ಸಿನಿಮಾಗೆ ಒಂದು ಕತೆ, ಒಂದು ಚಿತ್ರಕಥೆ, ಕ್ಯಾರೆಕ್ಟ್ರುಗಳು, ಎಮೋಷನ್ಸು, ಆಮೇಲಿಂದ ಆ ಒಂದು ಸಂಸ್ಕೃತಿ, ಹಾಡು
ಈ ಥರ ಹಲವಾರು ವಿಷಯಗಳು ಸೇರಿದ್ರೇ ಒಂದು ಸಿನಿಮಾ ಆಗೋದು. ಸೊ ಹಾಗೆ ನಾನು ಅರುಣ್ ರಾಯ್ ಅವ್ರಿಗೆ ಹೇಳಿದೆ, ಒಂದು ಸಿನಿಮಾ ಮಾಡೋಣ ನಾವು ಅಂತ. ಏನು ಮಾಡ್ತೀರಾ ಅಂತ ಅವರು ಹೇಳಿದ್ರು. ನೋಡೋಣ, ಪ್ರಯತ್ನ ಪಡೋಣ ಅಂಥೇಳಿ. ಯಾರನ್ನು ಕೇಳಿದ್ರು, ಏನ್ರಿ ಎರಡು ಬರೀ ಕೋಣ ಓಡುತ್ತೆ, ಇನ್ನೇನಿರುತ್ತೆ ಬರೀ ನೀರಿನಲ್ಲಿ ಅಂತ ಕೇಳ್ತಾಯಿದ್ರು. ಸರಿ ಅಂತ ನಾನು ನಮ್ಮ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲವ್ರಿಗೆ ಫೋನ್ ಮಾಡಿ ಹೇಳಿದೆ, ಸರ್ ಈ ಥರ ಒಂದು ಅಂದ್ಕೊಂಡಿದ್ದೀನಿ, ನೀವು ಬರೀಬೇಕು ಈ ಸಂಭಾಷಣೆ, ಚಿತ್ರಕಥೆ, ನನ್ನ ಜೊತೆಯಲ್ಲಿ ಕತೆ ಎಲ್ಲ ಮಾಡೋಣ ಅಂತ. ಅವರು, ಸರ್ ಏನು ಮಾಡೋದು ಇದರಲ್ಲಿ, ಯಾವ ಕ್ಯಾರೆಕ್ಟರ್ಸ್ ಹೆಂಗೆ ತರೋಣ ಏನು, ಸರಿ ನಾವು ಅಂತ ಹೇಳಿ ಒಂದು 15 ದಿವಸ ನಾವು ಚಿಕ್ಕಮಂಗ್ಳೂರಿಗೆ ಹೋಗಿ ಕೂತ್ಕೊಂಡ್ವಿ. ಕೂತ್ಕೊಳ್ಳೋಕ್ಕೆ ಮೊದಲು ನಮ್ಮ ಗುಣಪಾಲ್ ಕಡಂಬ ಅವ್ರ ಹತ್ರ ಒಂದು 5-6 ದಿವಸ ಕೂತ್ಕೊಂಡ್ವಿ. ಏನೇನಿದೆ ಇದರಲ್ಲಿ ಸ್ವಲ್ಪ ನಮಗೆ ವಿಷಯಗಳನ್ನ ಹೇಳ್ತಾ ಹೋಗಿ, ಓನರ್ ಅಂದರೆ ಏನು, ಕೋಣ ಅಂದ್ರೇನು, ಅದ್ರ ತಳಿ ಯಾವ ಥರ, ಅದರ ರೈಡರ್ಸ್ ಯಾವ ಥರ, ಅದರ ಮನೆತನಗಳಲ್ಲಿ ಯಾವ ಥರ, ಆಮೇಲೆ ಕೋಣ ಓಡೋ ಜಾಗ ಇರುತ್ತಲ್ಲ ಅದು, ಆಮೇಲಿಂದ ಇನ್ನೂ ಹಲವಾರು ವಿಷಯಗಳು ಅದರಲ್ಲಿ ಹೇಗೆ ತರಬೇಕು ಏನು ಬೇಕು ಅಂದಾಗ ಅವರು ಕೊಟ್ಟಂಥ ಮಾಹಿತಿಗಳು ಇವತ್ತು ಚಿತ್ರದಲ್ಲಿ ನಂದೇನೂ ಇಲ್ಲ. ಅವ್ರು ಏನು ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಟ್ರೂ ಇನ್ಸಿಡೆಂಟ್ಸ್ ಹೇಗೆ ನಡೀತು ಅದನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮತ್ತು ವಿಜಯಣ್ಣ ಸಿನಿಮಾಗೆ ಕನ್ವರ್ಟ್ ಮಾಡಿ, ಯಾಕಂದರೆ ಒಂದು ಸಿನಿಮಾ ಅಂದರೆ ಅದು ಒಂದು ಬಿಗಿನಿಂಗು, ಒಂದು ಮಿಡ್ಲು, ಒಂದು ಎಂಡು, ಒಂದು ಕ್ಲೈಮ್ಯಾಕ್ಸ್ ಎಲ್ಲ ಇರಲೇಬೇಕು. ಅವರು ಎಷ್ಟು ವಿಷಯಗಳು ಕೊಟ್ಟರು ಅಂದರೆ ಇನ್ನೂ 10 ಪಿಕ್ಚರ್ ಮಾಡ್ಬೋದು, 10 ವಿಷಯ ಇದೆ ಕಂಬಳದಲ್ಲಿ. ನಾವು ಅದರಲ್ಲಿ ಒಂದು 5-10% ಸಾಧಿಸಿದ್ದೀವಿ ಅಂತ ಕಾಣುತ್ತೆ ಅಷ್ಟೇ. ಯಾಕಂದರೆ 700 ವರ್ಷ ಇತಿಹಾಸ ಇರೋ ಒಂದು ಗದ್ದೆನಲ್ಲಿ ಓಡುವಂಥದ್ದು, ಇದು ಹೇಗೆ ಪ್ರಾರಂಭ ಆಯಿತು, ಅದರ ಸೆಂಟಿಮೆಂಟ್ಸ್ ಏನು, ಅದರ ದೈವಕ್ಕೂ ಅದಕ್ಕೂ ಏನು ಸಂಬಂಧ, ಈ ಥರದ್ದೆಲ್ಲ ಹಲವಾರು ವಿಷಯಗಳನ್ನ ಸೇರಿಸಿ ಒಂದು ಕತೆ ಮಾಡಿದ್ವಿ. ಮಾಡಿ ಶೂಟಿಂಗು ಮಾಡೋಕ್ಕೆ ಇದನ್ನು ಒಂದು ಲ್ಯಾಂಗ್ವೇಜಲ್ಲೇ ಬೇಡ, ತುಳುಲು ಆಲ್ರೆಡಿ ಜನಕ್ಕೆ ಒಂದು ಕಂಬಳ ಅಂದರೆ ಏನು ಗೊತ್ತಿದೆ, ಇದನ್ನು ಕರ್ನಾಟಕದಲ್ಲೆಲ್ಲ ಗೊತ್ತಾಗಬೇಕು. ಏಕೆಂದರೆ ಮೋದಿಯವರು ಅವ್ರ ಮನ್ ಕಿ ಬಾತಲ್ಲಿ ಕಂಬಳ ಬಗ್ಗೆ ಹೇಳಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈ ಸರಿ ಬಡ್ಜೆಟಲ್ಲಿ ಕಂಬಳಕ್ಕೆ ಏನು ಬೇಕಾದರೂ ನಾನು ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇನ್ಮೇಲೆ ಮೈಸೂರು ದಸರಾದಲ್ಲಿ ಪ್ರತಿ ವರ್ಷ ಕಂಬಳ ಓಡಿಸ್ಬೇಕು ಹಾಗಂತ ಒಂದು ಟ್ರಯಲ್ಗೆ ಬೆಂಗಳೂರಿನಲ್ಲಿ ಕಂಬಳ ನಡೆಸಿದ್ರು. ಅದು ಎಷ್ಟು ಅದ್ಭುತ ಯಶಸ್ಸಾಯಿತು ಅಂದರೆ ಬೆಂಗಳೂರಲ್ಲಿ ಅವರಿಗೆ ಕಂಬಳ ಅಂದರೆ ಏನು ಗೊತ್ತೇ ಇರಲಿಲ್ಲ. ಗೇಟ್ ಕ್ರ್ಯಾಶ್ ಅಂತೀವಲ್ಲ ಆ ಥರ ಜನನ ತಡೆಯೋಕ್ಕೆ ಆಗಲಿಲ್ಲ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ. ಇದು ನನಗೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಆಯಿತು. ಕೊನೆಗೆ ನನ್ನ ಆಸೆ ಏನು ಬಂತು, ಇದು ಬರೀ ಕನ್ನಡ ತುಳು ಅಲ್ವೇ ಅಲ್ಲ, ಹಿಂದಿ, ತೆಲುಗು, ತಮಿಳ್, ಕೊನೆಗೆ ಇಂಗ್ಲೀಷ್ಗೂ ಡಬ್ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಯಾಕೆಂದರೆ ನಾವು ಹೇಗೆ ಒಂದು ಎನಿಮಲ್ನಲ್ಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲೆಲ್ಲ ಅದನ್ನು ಸಾಯಿಸ್ತಾರೆ. ಈಗ ಸ್ಪೇನ್ನಲ್ಲಿ ಬುಲ್ ಫೈಟ್ ಇದೆ, ಆದರೆ ಅದು ಸಾಯಿಸ್ತಾರೆ, ಸಾಯಿಸ್ಬಿಟ್ಟು ಅದರದ್ದು 1 kg ಮಾಂಸನ ಹರಾಜಾಗ್ತಾರೆ. ಅಷ್ಟು ದುಡ್ಡು ಕೊಟ್ಟು ತಗೋತಾರೆ ಅದನ್ನು, ಒಂದೊಂದು ಪೋರ್ಷನ್ಗೆ ಅಷ್ಟು ದುಡ್ಡು. ಅದೇ ನಮ್ಮ ದೇಶದಲ್ಲಿ ಅದನ್ನು ವರ್ಷಿಪ್ ಮಾಡ್ತೀವಿ, ಆರಾಧಿಸ್ತೀವಿ, ಪೂಜೆ ಮಾಡ್ತೀವಿ. ಈ ಒಂದು ಚಿತ್ರನ ಆ ಲೆವೆಲಿಗೆ ತೊಗೊಂಡು ಹೋಗಬೇಕು ಅಂತ ಮಾಡಿದ್ವಿ. ಶೂಟಿಂಗು ತುಂಬಾ ಮೇ ತಿಂಗಳು 42 ಡಿಗ್ರಿ ಆ ಟೈಮಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಗೊತ್ತಿದೆ ನಿಮಗೆ ತುಳುನಾಡಿನ ಬಿಸಿಲು ಹೇಗಿರುತ್ತೆ ಅಂತ. ಪಾಪ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತ ಹೇಳಿದ್ರೆ ಒಬ್ಬರು ಒಂದು ದಿವಸ ತುಟಕ್ಕೆ ಅನ್ನಲಿಲ್ಲ. ಏಕೆಂದರೆ ನನಗೆ ಗೊತ್ತು ಆ ಕಂಬಳದ ಆ ಸ್ಪಾಟ್ನೇ ನಮ್ಮ ಕೈಗೆ ಕೊಟ್ಬಿಟ್ಟಿದ್ರು. ಕೊನೆಗೆ ನಮಗೇನಿಸ್ತು, ನಾವು ಪೂರ ಕ್ರಿಯೇಟ್ ಮಾಡೋಕ್ಕೆ ಅಷ್ಟು ಖರ್ಚು, ಅಷ್ಟೊಂದು ಕೋಣ 350 ಜೊತೆ ಕೋಣ ಬರುತ್ತೆ ಅಂತ ಹೇಳಿದ್ರು. ಇದನ್ನೆಲ್ಲ ಹೇಗೆ ಸಿನಿಮಾಲ್ ತರಬೇಕು ಅಂತೆಲ್ಲ ನಾವು ಡಿಸ್ಕಸ್ ಮಾಡಿದ್ಮೇಲೆ ಆ ಪೂರ ಕೆರೆನೇ ನಮಗೆ ಕೊಟ್ಟಿದ್ದರು. ನಾವು ಸುಮಾರು 14 ಕ್ಯಾಮ್ರಾ, ಎಷ್ಟು ದಿವಸ, ಏಕೆಂದರೆ ನಾವು ಚಪ್ಪಲಿ ಹಾಕ್ಕೊಂಡು ಕೆರೆಗೆ ಇಳಿಯೋಂಗಿಲ್ಲ, ಕ್ಯಾಮ್ರಾ ಮಧ್ಯ ಇಡೋಂಗಿಲ್ಲ, ಕ್ಯಾಮ್ರಾ ಸೈಡಲ್ಲೇ ಇಡಬೇಕು. ಅದಕ್ಕೋಸ್ಕರ ಡ್ರೋನ್ಗಳು ತೊಗೊಂಬಂದ್ವಿ. ಡ್ರೋನ್ ತೊಗೊಂಡ್ರೆ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ, ನೋಡಿಕೊಂಡು ನೀವು ಶಾರ್ಟ್ಸ್ ತೆಗಿಬೇಕು ಅಂದರು. ಈ ಥರ ಹಲವಾರು
ಎನ್ಕೌಂಟರ್ಸ್ನ ಅಲ್ಲಲ್ಲೇ ನಾವು ಅದನ್ನು ಫೇಸ್ ಮಾಡಿ ಯಾವುದೂ ತೊಂದರೆ ಆಗದೆ ಆ ಕಂಬಳಗಾದ ಓನರ್ಸ್ ಅಂತೂ ಪಾಪ ನಾವು ಕೇಳಿ ಟೈಮ್ಗೆ ಕೋಣಗಳನ್ನ ಕರ್ಕೊಂಬರೋರು. ಅದರಲ್ಲಿ ನಮ್ಮ ರಾಜೇಶ್ ಅವರು, ಏಕೆಂದರೆ ಆರ್ಟಿಸ್ಟ್ನ ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ ಕಳಿಸಿದ್ರೆ ಬಂದ್ಬಿಡ್ತಾರೆ. ಆದರೆ ಒಂದೊಂದು ಕೋಣ ಒಂದೊಂದು ಕಡೆಯಿಂದ ಬರಬೇಕು. ಅದೇನಾಗ್ಬಿಟ್ಟಿತ್ತು, ಕೆಲವು ಕೋಣ ನಮ್ಮ ಪಿಕ್ಚರ್ಗಳಲ್ಲಿ ಐಡೆಂಟಿಫೈ ಆಗಿಬಿಟ್ಟಿತ್ತು. ಈ ಕೋಣನೇ ಈ ಫ್ಯಾಮಿಲಿಗೆ ಇರಬೇಕು, ಈ ಕೋಣ ಈ ಫ್ಯಾಮಿಲಿಗೆ ಇರಬೇಕು ಅಂತ. ಅದನ್ನು ಪಾಪ ರಾಜೇಶ್ ಅವರು ಪ್ರತಿ ದಿವಸ ಬೆಳಗಿನ ಜಾವ 6 ಗಂಟೆಗೆ ಹೋಗೋದು, ಅದಕ್ಕೆ ವ್ಯಾನ್ ಹುಡುಕೋದು, ಅದನ್ನು ತಗೊಂಬರೋದು. ಪ್ಲಸ್ ನಾವು ಒಂದೆಲ್ಲ 150 ಜನ ಯೂನಿಟ್ಟು, 14 ಕ್ಯಾಮ್ರಾ ಜೊತೆ ಯೂನಿಟ್ಟು, ಅವ್ರಿಗೆಲ್ಲ ಊಟ ತಿಂಡಿ ನೀರು ಕಲ್ಲಂಗಡಿ ಹಣ್ಣು. ಯಾಕೆಂದರೆ ಸಮ್ಮರ್ ಆದ್ದರಿಂದ ಅಷ್ಟು ಕಷ್ಟದಲ್ಲಿ, ಯಾಕೆಂದರೆ ಬೆಂಗಳೂರಿನವ್ರಿಗೆ ಬಿಸಿಲು ಕಷ್ಟ. ಯಾಕೆಂದರೆ ಬೆಂಗಳೂರಿನವ್ರು ಆರಾಮಾಗಿ ಸ್ವೆಟ್ರ್ ಹಾಕ್ಕೊಂಡು ಯಾವಾಗಲೂ ಇರ್ತಾರೆ. ಈ ಬಿಸಿಲಲ್ಲಿ ಕೆಲಸ ಮಾಡೋದು ಸುಮ್ಮನಲ್ಲ. ಹಾಗೆ ಮಾಡಿದ್ವಿ. ಮಾಡುವಾಗ ಕೆಲವು ನಾವು ವಿರೋಧಿಗಳನ್ನ ಎದುರಿಸ್ಬೇಕಾಯ್ತು. ಇನ್ಯಾರೋ ಒಬ್ಬರು ನಾವು ಮಾಡ್ತಾಯಿದ್ದೀವಿ ಅಂತ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಇಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ, ನೀವು ಮಾಡೋದಾದರೆ ನೀವು ಮಾಡಿ, ನಮ್ಮದೇನಿಲ್ಲ, ನಾನು ಇನ್ನು ಯಾರು ಬೇಕಾದರೂ ಮಾಡ್ಬೋದು. ಬಟ್ ಒಂದು ಕನ್ನಡ ಚಿತ್ರರಂಗಕ್ಕೆ, ತುಳು ಚಿತ್ರರಂಗಕ್ಕೆ, ಭಾರತೀಯ ಚಿತ್ರರಂಗಕ್ಕೆ ಲವ್ ಸ್ಟೋರಿ ಮಾಡ್ತೀವಿ, ಮಚ್ ಹಿಡ್ಕೊಂಡು ಒಂದು ಅಂಡರ್ವರ್ಲ್ಡ್ ಪಿಕ್ಚರ್ ಮಾಡ್ತೀವಿ, ಅದೆಲ್ಲ ನಡೀತಾನೆ ಇರುತ್ತೆ. ಆದರೆ ಈ ಥರದ್ದು ಒಂದು ಸಬ್ಜೆಕ್ಟ್ ಮಾಡುವಾಗ ಪ್ರತಿಯೊಬ್ಬರು ಮನಸಾರೆ ಅದಕ್ಕೆ ನಾವು ಕೆಲಸ ಮಾಡಬೇಕು ಅಂಥೇಳಿ ಅವ್ರನ್ನೂ ಒಪ್ಪಿಸಿ ಅದನ್ನು ಗೆದ್ದು ಅವ್ರ ಹತ್ರ ಟೈಟಲ್ ನಾವು ತಗೊಂಡು ಚಿತ್ರನ ಮಾಡಿದ್ವಿ. ಕೊನೆಗೆ ಇದರಲ್ಲಿ ಒಂದು ಭಾಳ ಕ್ಲೈಮ್ಯಾಕ್ಸಲ್ಲಿ ಒಂದು ಭಾಳ ದೊಡ್ಡ ಘಟ್ಟದಲ್ಲಿ ಒಬ್ಬರು ಭಾಳ ಒಂದು ಉನ್ನತ ಸ್ಥಾನದಲ್ಲಿರೋರು ಒಂದೆರಡು ಬುದ್ಧಿ ಮಾತು ಹೇಳಬೇಕಾಗುತ್ತೆ ಎರಡು ಫ್ಯಾಮಿಲಿಗೆ. ಅದಕ್ಕೆ ಯಾರ ಕೈಯಲ್ಲಿ ಹೇಳಿಸೋದು ಅಂತಿದ್ದಾಗ ನನಗೆ ವೀರೇಂದ್ರ ಹೆಗ್ಡೆಯವರು ಬಂತು ಮನಸ್ಸಿಗೆ. ಯಾಕೆಂದರೆ ಅವ್ರು ಹೇಳಿದ್ರೆ ಆ ಮಾತಿಗೆ ಒಂದು ವ್ಯಾಲ್ಯೂ ಇರುತ್ತೆ. ಮನುಷ್ಯತ್ವ ಅಂದ್ರೇನು, ಸ್ಪೋರ್ಟ್ಸ್ ಅಂದ್ರೇನು, ಸ್ಪೋರ್ಟ್ಸಲ್ಲಿ ಏನೇನಾಗುತ್ತೆ, ಹೇಗೆ ಅದನ್ನು ಇದು ಮಾಡಬೇಕು ಅಂತ. ಸೊ ಅವ್ರಿಗೆ ನನಗೆ, ಯಾಕೆಂದರೆ ನಮ್ಮ ತಂದೆಯವರು ಧರ್ಮಸ್ಥಳ ಮಹಾತ್ಮೆ ಮಾಡಿದರು, ತಮಗೆ ಗೊತ್ತಿರ್ಬೋದು. ಅದು ಪಂತಲು ಅವರು, ರಾಜ್ಕುಮಾರ್ ಅವರು ಯಾರ್ಯಾರೋ ಕೇಳಿದರು. ಅದು ರತ್ನವರ್ಮ ಹೆಗ್ಡೆಯವರು ಪ್ರಶ್ನೆಯಲ್ಲಿ ಕೇಳ್ತೀನಿ ಅಂತೇಳಿ ನಮ್ಮ ತಂದೆಯವರು 45ನೇ ಇಸ್ವಿಯಿಂದ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ರು. ಸೊ ನಮ್ಮ ತಂದೆಯವ್ರ ಹೆಸರು ಬಂದು ಅವರು ಕೊಟ್ಟಿದ್ದರು. ಆವಾಗ ಅದ್ರ ಶೂಟಿಂಗ್ ನಡೆಯುವಾಗ ನಾನು ವೀರೇಂದ್ರ ಹೆಗ್ಡೆಯವರು ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ವಿ ಅವ್ರ ಮನೆ ಪಕ್ಕದಲ್ಲಿ. ಅಲ್ಲಿಂದ ನನಗೆ ಅವ್ರ ಮೇಲೆ ಒಂದು ಅಭಿಮಾನ. ಆಮೇಲೆ ನಮ್ಮನ್ನು ಕಂಡರೂ ಅವ್ರಿಗೆ ಭಾಳ ಅಭಿಮಾನ. ಅವ್ರನ್ನ ಹೋಗಿ ಕೇಳಿದೆ, ಮೇಕಪ್ ಹಾಕ್ಬೇಕಾ ಅಂದರು. ಅವರು ಸರ್ ಸ್ವಲ್ಪ ಮೇಕಪ್ ಹಾಕಲೇಬೇಕಾಗುತ್ತೆ ಅಂಥೇಳಿ ಅವ್ರಿಗೆ ಒಪ್ಪಿಸಿ ಮೇಕಪ್ ಹಾಕಿ ತೆಗೆದ್ವಿ. ಅದು ಅಷ್ಟು ಸೂಕ್ತವಾಗಿ ಬಂತು ಅಂದರೆ ಕ್ಲೈಮ್ಯಾಕ್ಸಲ್ಲಿ ನಮಗೆ ಇನ್ನು ಎಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ರು ಆ ಥರದ ಮನುಷ್ಯ ಸಿಗ್ತಾ ಇರಲಿಲ್ಲ. ಅದೇನಾಯಿತು, ಪಿಕ್ಚರೆಲ್ಲ ನಾವು ರೆಡಿ ಮಾಡೋಷ್ಟೊತ್ತಿಗೆ ಇತ್ತೀಚಿನ ಗಲಾಟೆಗಳು ಧರ್ಮಸ್ಥಳದಲ್ಲಿ ಬಂದಾಗ ನಮಗೆ ಕೆಲವರು ಫೋನ್, ಅದನ್ನು ತೆಗೆದುಬಿಡಿ ನೀವು ಅಂತ. ನಾವು ನೋಡಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನಮ್ಮ ಒಂದು ಚಿತ್ರ ಕಂಬಳದ ಮೇಲೆ ಮಾಡಿದ್ದೀವಿ. ಅವರು 70ನೇ ಇಸ್ವಿಲಿ ಕಂಬಳನ ಎಲ್ಲ ಸೇರಿಸಿ ಅವರು ಕಂಬಳ ಓಡಿಸ್ತಾಯಿದ್ರು. ಅವ್ರ ಮನೆಯಲ್ಲೂ ಕಂಬಳ ಇತ್ತು. ಆದ್ದರಿಂದ ಇದನ್ನು ಯಾವುದೂ ಪಾಲಿಟಿಕ್ಸ್ ಮಾಡಬೇಡಿ, ಸಿನಿಮಾ ಬೇರೆ ಪಾಲಿಟಿಕ್ಸ್ ಬೇರೆ ಅಂತ. ಕೊನೆಗೆ ಅವರಿಲ್ಲ, ನಾವು ಪಿಕ್ಚರ್ ರಿಲೀಸ್ ಆದರೆ ಬ್ಯಾನ್ ಮಾಡ್ತೀವಿ ಅದು ಇದು. ಸರಿ, ನಾನು ಕೊನೆಗೆ ಒಂದು ದೇವರು ಏನು ಬುದ್ಧಿ ಕೊಡ್ತಾನೆ ಅದೇ ಮಾಡೋದು. ನಾನು ಯಾವುದೇ ಕಾರಣಕ್ಕೂ ನಾನು ತೆಗೆದಿರೋದು ಆ್ಯಸ್ ಎ ಡೈರೆಕ್ಟರ್ ನಾನು ಕಟ್ ಮಾಡಲ್ಲ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿ ನಾವು ಹೋಗಿದ್ವಿ. ದೇವ್ರ ದಯದಿಂದ ಎಲ್ಲ ಸಾಲ್ವ್ ಆಗಿ ಅದು ಕೊನೆಗೆ ಸತ್ಯ ಏನು ಅಂತ ಹೊರಗಡೆ ಬಂತು. ಆದ್ದರಿಂದ ಹೀಗೆ ಹಲವಾರು ಒಳ್ಳೊಳ್ಳೆ ಸಂಗತಿಗಳು ಸೇರಿ ಒಂದು ಹನಿಗುಡಿದ್ರೆ ಹಳ್ಳ ಅಂತೀವಲ್ಲ, ಆ ಥರ ಚಿತ್ರಕ್ಕೆ ಹಲವಾರು ವಿಷಯಗಳಲ್ಲಿ ಬಂತು. ನಮ್ಮ ಕದ್ರಿಯವರು, ನಾನು ಮೊದಲನೇ ಸರಿ ಅವ್ರ ಹತ್ರ ಕೆಲಸ ಮಾಡ್ತಾ ಇರೋದು. ನಿಜವಾಗ್ಲೂ ಎಂಥ ಅದ್ಭುತವಾದ ಹಾಡು ಮಾಡಿದ್ದಾರೆ ಅಂದರೆ, ನೋಡಿ ಈ ಚಿತ್ರದಲ್ಲಿ ನೀವು ಬೇರೆ ಚಿತ್ರಗಳಿರ್ತಾರ ಲವ್ ಡ್ಯುಯೆಟ್ಟು, ಒಂದು ಸ್ಯಾಡ್ ಲವ್ ಸೀನು, ಇಲ್ಲ ಒಂದು ಸ್ಯಾಡ್ ಆಗಿರೋದು ವಿರಹದ ಸಾಂಗು, ಆ ಥರ ಯಾವುದೂ ಇಲ್ಲ. ಬರೀ ಒಂದು ಸಂಸ್ಕೃತಿ, ಅದನ್ನು ಈ ಪಿಕ್ಚರಲ್ಲಿ ಹೇಳಬೇಕು. ಅದು ಡಾಕ್ಯುಮೆಂಟ್ರಿಗೆ ಆಗಬಾರ್ದು, ಅದು ಸಿನಿಮಾಗೆ ಒಂದು ಪುಷ್ ಕೊಡಬೇಕು. ಆ ಥರ ಒಂದು ಮ್ಯೂಸಿಕ್ ಮಾಡಬೇಕಾಗಿತ್ತು. ಅದನ್ನು ಅವ್ರಿಗೆ ಅನುಭವ ಇದೆ. ನಾವು ಅದಕ್ಕೆ, ನಾನು ವಿಜಯ್ ಕುಮಾರ್ ಕೊಡಿಯಾಲ್ ಬರೋರು
ಮಣಿಕಾಂತ್ ಕದ್ರಿಯವರೇ ಸರಿ, ಇನ್ಯಾರೂ ಆಗೋದಿಲ್ಲ ಇದು. ಯಾಕೆಂದರೆ ಅವರು ಅದನ್ನು ಅಂಥ ಒಳ್ಳೆಯ ಹಾಡುಗಳನ್ನ ಮಾಡಿದ್ದಾರೆ. ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ತೊಗೊಂಬಂದು ಓಪನ್ ಏರ್ನಲ್ಲಿ ರೆಕಾರ್ಡ್ ಮಾಡಿ, ಯಾಕೆಂದರೆ ಅಥೆಂಟಿಸಿಟಿ, ನೇಟಿವಿಟಿ ಎರಡೂ ಇರಬೇಕು, ಬರೀ ಎಲೆಕ್ಟ್ರಾನಿಕ್ಸ್ನ ಬಾರಿಸ್ಕೊಡೋದಲ್ಲ ಅಂಥೇಳಿ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ಬರೆದವರು ನಮ್ಮ ಇವರು ಕೆ ಪೇಜಾರ್ ಅವರು, ಆಮೇಲೆ ವಿಜಯಣ್ಣ ಒಂದು ಹಾಡು ಬರೆದಿದ್ದಾರೆ, ಆಮೇಲೆ ರಮೇಶ್ ಅವರು ಹಾಡಿದ್ದಾರೆ. ನಾನೇನಾಯಿತು, ಈ ಹಾಡನ್ನ ಟೈಟಲ್ ಸಾಂಗ್ ಅಂತ ಮಾಡಿದ್ದು. ಕೇಳಿದ ಮೇಲೆ ಅಷ್ಟು ಚೆನ್ನಾಗಿತ್ತು ಹಾಡು, ಇದು ಟೈಟ್ಲಲ್ಲಿ ಹಾಕ್ಬಿಟ್ರೆ ಜನಕ್ಕೆ ಮಿಸ್ ಆಗೋಗ್ಬಿಡುತ್ತೆ, ಇದನ್ನು ಪ್ಲೇಸ್ಮೆಂಟ್ ಶಿಫ್ಟ್ ಮಾಡೋಣ ಅಂತ ಶಿಫ್ಟ್ ಮಾಡಿದೆ. ಶಿಫ್ಟ್ ಮಾಡಿದಾಗ ಅವರ ಹಾಡಿನ ಸ್ಟೈಲ್ ಇತ್ತಲ್ಲ, ಅದಕ್ಕೆ ಅವ್ರನ್ನೇ ಆ್ಯಕ್ಟ್ ಮಾಡಿಸಿದ್ವಿ ಹಾಡಲ್ಲಿ, ಅವ್ರನ್ನೇ ಹಾಡು ಮಾಡಿಸ್ತೀವಿ. ಯಾಕಂದರೆ ಬೇರೆ ಯಾರು ಹಾಡಿದ್ರು ಅದು ಚೆನ್ನಾಗಿರಲ್ಲ ಅಂಥೇಳಿ ಪೂರ ಸಾಂಗಲ್ಲಿ ಅವ್ರನ್ನ, ಪಾಪ ಅವರು ಬಿಸಿಲಲ್ಲಿ ಆ ಸಾವಿರಾರು ಜನದ ಮಧ್ಯೆ ಹಾಡಿ ವಿಜಯಣ್ಣ ಅವರು ಇಬ್ಬರು ಸೇರಿ ಮಾಡಿದ್ವಿ. ಹಾಗೆ ಪಾತ್ರಗಳು ಅಷ್ಟೇ. ಇದರಲ್ಲಿ ಪ್ರಕಾಶ್ ರಾಜನ ನಾನೊಂದು ಕ್ಯಾರೆಕ್ಟರ್ಗೆ ಕರ್ಕೊಂಬಂದೆ. ಅವರು ತುಳು ಮಾಡಿರಲಿಲ್ಲ ಫಸ್ಟ್ ಟೈಮ್. ಆಮೇಲೆ ರವಿಶಂಕರ್ ಅವರು, ಅವ್ರಿಗೆ 2 ಪಾತ್ರ ಮಾಡಿದ್ವಿ. ಆಮೇಲಿಂದ ನನ್ನ ಮಗ ಆದಿತ್ಯನಿಗೆ ನನಗಿರಲಿಲ್ಲ ಮನಸ್ಸಲ್ಲಿ, ವಿಜಯಣ್ಣ ಅವರು ಯಾವುದೋ ಒಂದು ಕ್ಯಾರೆಕ್ಟರ್ ಅದರಲ್ಲಿ ಇದ್ದಿದ್ದರಿಂದ ಇದನ್ನು ಆದಿತ್ಯನ ಕೈಲಿ ಮಾಡಿಸೋಣ ಸರಿ ಅಂಥೇಳಿ, ಅದು ಒಂದು ನಮಗೆ ಕತೆ ರಿಸರ್ಚ್ ಮಾಡುವಾಗ ಒಂದು ಕ್ರಿಮಿನಲ್ ಆ್ಯಂಗಲ್ಲು ಇರಲಿಲ್ಲ, ಬಟ್ ಅದು ಒಂದು ಟ್ರೂ ಸ್ಟೋರಿ ಅಲ್ಲಿ ಸಿಕ್ತು ನಮಗೆ. ಸೊ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಿದ್ವಿ. ಹೀಗೆ ಹಲವಾರು ಹೊಸ ಹೊಸ ವಿಷಯಗಳನ್ನ ತೊಗೊಂಡ್ಬಂದ್ವಿ. ಕೊನೆಗೆ 2 ಹೀರೋಗಳು ಬೇಕಾಗಿತ್ತು. ಒಂದು ನಮ್ಮ ಸ್ವರಾಜ್ನ ಗುಳಿಗಾದಲ್ಲಿ ಮಾಡಿದಾರಲ್ಲ, ಅವ್ರನ್ನ ತಗೊಂಡ್ಬಂದ್ವಿ. ಇನ್ನೊಂದಕ್ಕೆ ಯಾರನ್ನ ಹಾಕೋದು, ಏಕೆಂದರೆ ಕೋಣ ಓಡಿಸೋದು ಅಷ್ಟು ಸುಲಭ ಅಲ್ಲ ನಾನು ನೋಡಿದ ಪ್ರಕಾರ. ಏಕೆಂದರೆ ಆ ಕೋಣನ ಹಿಡ್ಕೊಂಡು ಆ ಕೆಸರಲ್ಲಿ ಓಡಿಸೋದಿದೆಯಲ್ಲ, ಅದರ ಪವರು, ಅದನ್ನು ಹಿಡಿಯೋದು, ಅದನ್ನು 8 ಸೆಕೆಂಡು, 12 ಸೆಕೆಂಡು, 10 ಸೆಕೆಂಡಲ್ಲಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡಬೇಕಾಗಿದ್ದು ಕೋಣನ ಯಾರನ್ನ ಹಾಕೋದು, ಯಾರು ಸ್ಟಾರು ಆಗೋದಿಲ್ಲ ಅಂತ ಹೇಳಿ ಕೊನೆಗೆ ನಾನು ಶ್ರೀನಿವಾಸ್ ಗೌಡನ್ನೇ ಹಾಕ್ಬಿಡೋಣ ಅಂತ ಡಿಸೈಡ್ ಮಾಡಿದೆ. ಎಲ್ಲರೂ ಸರ್ ಅವ್ರಿಗೆ ಆ್ಯಕ್ಟಿಂಗ್ ಬರೋದು, ನಾವು ಆ್ಯಕ್ಟಿಂಗ್ ಮಾಡಿಸ್ತೀವಿ, ಬಟ್ ಆ ಕ್ಯಾರೆಕ್ಟ್ರಿಗೆ ಒಂದು ನೈಜತೆಗೆ, ಇವತ್ತು ಸಿನಿಮಾ ನೋಡಿದ್ರೆ ನಾವೇನಾದರೂ ಬೇರೆಯವ್ರನ್ನ ಹಾಕ್ಬಿಟ್ಟಿದ್ರೆ ನಮ್ಮದು ಬಿಗ್ಗೆಸ್ಟ್ ಬ್ಲಂಡರ್ ಆಗಿಬಿಡೋದು ಶ್ರೀನಿವಾಸ್ ಗೌಡ ಇದ್ದಿದ್ದು. ಆ ಥರ ಆತನಿಗೆ ಒಂದು ಸಿನಿಮಾ ಎಲ್ಲಿಗೆ ಗಂಧ ಎಲ್ಲದು. ಯಾಕಂದರೆ ಎವ್ರಿ ಮ್ಯಾನ್ ಈಸ್ ಎನ್ ಆ್ಯಕ್ಟರ್. ಯಾಕೆಂದರೆ ನಗಬೇಕು, ಅಳಬೇಕು, ಯಾವುದಾದ್ರೂ ಫೀಲಿಂಗ್ ಆದಾಗ ಕಣ್ಣಲ್ಲಿ ನೀರು ಬರಲೇಬೇಕು. ಇದು ಪ್ರತಿಯೊಬ್ಬನ ಮನುಷ್ಯನಲ್ಲಿ ಅವನು ಆ್ಯಕ್ಟ್ರಾಗೇ ಇರ್ತಾನೆ. ಅದನ್ನು ನಾವು ಹೇಗೆ ಹೊರಗಡೆ ಡೈರೆಕ್ಟರ್ ತರ್ತೀವಿ ಅನ್ನೋದರಲ್ಲಿ ಶ್ರೀನಿವಾಸ್ ಗೌಡ ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೊನೆಗೆ ಹೆಗ್ಡೆ ಅವ್ರ ಪಿಕ್ಚರ್ ನೋಡಿ ಅವರು ಅದೇ ಹೇಳಿದ್ರು, ನೀವು ಏನೋ ಬರೀ ಕೋಣಾಗಿ ಏನು ಓಡಿಸ್ತಾರೆ ಇವರು, ಏನು ತೆಗಿತಾರೆ ಅಂತಿದ್ವಿ. ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆಮೇಲೆ ಶ್ರೀನಿವಾಸ್ ಗೌಡ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ನನಗೆ ಅನಿಸೋದೇ ಇಲ್ಲ ಅಂತ. ಹಾಗೆ ಈ ಚಿತ್ರದಲ್ಲಿ ಹಲವಾರು ನಮ್ಮ ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಲ್ಲ ಹಳೆಯ ಕಾಲದ ಸಾಮಾನುಗಳು ಅದು ಎಲ್ಲ ತಂದು, ಆಮೇಲೆ ನಮ್ಮ ಶ್ರೀಕಾಂತ್ ಭಟ್ರು ನಂದಳಿ ಕೆಲಸ ನಂದಳಿಕೆ ಅವ್ರ ಹತ್ರ ನಾವು ಹೋದ್ವಿ. ಸರ್ ನಿಮ್ಮ ಮನೆ ಒಳಗಡೆ ಶೂಟಿಂಗ್ ಮಾಡಬೇಕು ಅಂತ. ಯಾಕೆಂದರೆ ನಾನು ಅವ್ರ ಮನೆಗೆ ಹೋಗಿ ನೋಡಿದಾಗ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲೇ ಕಟ್ಬಿಟ್ಟಿದ್ದಾರೆ, 8-10 ಕೋಣಗಳನ್ನ ಸ್ವಿಮ್ ಮಾಡಿಸೋಕ್ಕೆ ಅಂತ. ಅವ್ರು ಹೇಳಿದ್ರು, 2 ಕಾಲುಗಳು 2 ಸ್ಟ್ರಾಂಗ್ ಆಗಿರಬೇಕು ಸರ್, ಅದಕ್ಕೇ ನಾನು ಇದು ಕಟ್ಟಿದ್ದೀನಿ ಅಂತೇಳಿ ನಮ್ಮ ಕತೆ ಕೇಳಿ ನನ್ನ ಮೇಲೆ ಅವ್ರ ಅಭಿಮಾನ ಇಟ್ಕೊಂಡಿದ್ದಕ್ಕೆ ನಮಗೆ ಒಂದು 70 ವರ್ಷದ ಹಿಂದಿನ ಕಂಬಳದ್ದು ಒಂದು 2 ಸೀನ್ ಬೇಕಾಗಿತ್ತು. ಅದನ್ನು ಹೆಂಗೆ ತೆಗಿಬೇಕು ಅಂದಾಗ ಅವರು ಸುಮಾರು 5 ಲಕ್ಷ ಖರ್ಚು ಮಾಡಿ ಒಂದು ಕೆರೆ ಕಟ್ಕೊಟ್ರು ನಮಗೆ. ಈಗೆಲ್ಲ 2 ಇದೆ, ಆ ಕಾಲದಲ್ಲಿ 2 ಇರಲಿಲ್ಲ, ಒಂದೇ ಇರ್ತಿತ್ತು. ಸೊ ಆ ಥರದ್ದನ್ನು ಒಂದು ಅವರ ಹಳ್ಳಿನಲ್ಲಿ ಜಮೀನಿನಲ್ಲಿ ಸುಮಾರು 5 ಲಕ್ಷ ಖರ್ಚು ಮಾಡಿ ನಮಗೆ ಕಟ್ಕೊಟ್ರು. ಆದ್ದರಿಂದ ಶ್ರೀಕಾಂತ್ ಇವ್ರಿಗೆ, ಮಣಿಪಾಲ್ ಶ್ರೀಕಾಂತ್ ಅವ್ರಿಗೆ ನಮಗೆ ಊಟ ದಿನ ಯೂನಿಟಿ ಪೂರ ಎಳ್ನೀರು ಇಳಿಸಿ ಅಷ್ಟು ಒಂದು ಮಾಡಿಕೊಟ್ರು. ಹಾಗೆ ಓನರ್ಸು, ನಮ್ಮ MLA ಉಮಾನಾಥ್ ಕೋಟ್ಯಾನವರು, ಪ್ರತಿಯೊಬ್ಬರು ನಮಗೆ ಭಾಳ ಒಂದು ಅದ್ಭುತವಾದ ಸಾಥ್ ಕೊಟ್ಟರು ಅಂತಾರಲ್ಲ, ಹಾಗೆ ನಾವು ಒಂದು ಈ ಚಿತ್ರ ಮಾಡೋಕ್ಕೆ. ಯಾಕೆಂದರೆ
ಈ ಚಿತ್ರದಲ್ಲಿ ಯಾವ ಲವ್ ಸ್ಟೋರಿ ಇಲ್ಲ. ಯಾಕೆಂದರೆ ಇವತ್ತಿನ ಸಿನಿಮಾದಲ್ಲಿ ಲವ್ ಇಲ್ಲದೆ ಇದ್ರೆ ಸಿನಿಮಾ ಆಗಲ್ಲ ಅಂತಿದ್ದಾರೆ. ಅದನ್ನು ನಾನು ಚಾಲೆಂಜಿಂಗ್ ಆಗೇ ತಗೊಳ್ಳೋದು ಕೆಲವು ಕಥೆಗಳನ್ನೆಲ್ಲ. ನಾನು ಅಂತ ಆಗಿರ್ಬೋದು, ನನ್ನ ನಾಗಡೋಳೆ ಆಗಿರ್ಬೋದು, ನಮ್ಮ ಬಂಧನ ಆಗಿರ್ಬೋದು, ವಿಷ್ಣುವರ್ಧನ್ನ ಟ್ರ್ಯಾಜಿಡಿ ಮಾಡಿಸಿದಾಗ ಎಲ್ಲರೂ ನನ್ನ ಬೈದು, ಏನ್ರಿ ನೀವು ಟ್ರ್ಯಾಜಿಡಿ ಮಾಡಿಸ್ತಾ ಇದ್ದೀರಾ, ಅವ್ನು ಸಾಹಸ ಸಿಂಹ ಹಾಗೆ ಅಂತ. ಕೊನೆಗೆ ಅದನ್ನು ಮಾಡಿದಾಗ ಅದು ಕತೆ ಜನ ಒಪ್ಕೊಂಡು ಅದ್ಭುತ ಯಶಸ್ಸಾಯಿತು. ಒಂದು ಮಿಲಿಟ್ರಿ ಪಿಕ್ಚರ್ ಮಾಡಿದಾಗಲೂ ಟ್ರ್ಯಾಜಿಡಿ ಆಯಿತು, ವಿಷ್ಣುವರ್ಧನ್ ಮುಕ್ತಿನಾರ ಮಾಡಿದಾಗ. ಹೀಗೆ ಯಾವಾಗಲೂ ಡೈರೆಕ್ಟ್ ಆದವರು ಹೊಸ ಹೊಸ ಸಾಹಸನ ಮಾಡಬೇಕಾಗುತ್ತೆ. ಕನ್ವೆನ್ಷನ್ನ ಬ್ರೇಕ್ ಮಾಡಿ ಬಂದಾಗಲೇ ಅದಕ್ಕೊಂದು ಜನ ನೋಡಿ ಪ್ರೇಕ್ಷಕರು ಅದನ್ನು ಬೇಸ್ ಅಂತ ಹೇಳಿದಾಗ ಅದಕ್ಕಿಂತ ಸಂತೋಷ ಇನ್ಯಾವುದೂ ಇರೋದಿಲ್ಲ. ಹಾಗೆ ಈ ಚಿತ್ರದಲ್ಲಿ ಎಲ್ಲ 2 ಫ್ಯಾಮಿಲಿ, ನಮ್ಮ ಆ್ಯಕ್ಟ್ರುಗಳೆಲ್ಲ ಗೋಪಿನಾಥ್ ಭಟ್ರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪಡೀಲ್ ಅವ್ರಿಗೆ ಒಂದು ಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಓ ಮಂಜೂರ್ ಅವರು ತುಂಬ ಜನ, ಪ್ರತಿಯೊಬ್ಬರು ಈ ಹೊಸ ಹುಡುಗಿ ನಮ್ಮ ಪ್ರಾರ್ಥನಾನ ನಾವು ಒಂದು ಸುಮ್ಮನೆ ಹೊಸ ಮುಖಗಳಿಗೆ ಎಲ್ಲಾದರೂ ಇದ್ದರೆ ಹುಡುಕೋಣ ಅಂಥೇಳಿ ನಾನು ವಿಜಯಣ್ಣ ಅವ್ರು ನೋಡಿ ಬನ್ನಿ ಪ್ರಾರ್ಥನೆಗೆ ಹೀಗೆ ಹೊಸ ವಿಷಯಗಳನ್ನ ತಂದಿದ್ದೀವಿ. ಈ ಒಂದು ಚಿತ್ರ ನಮ್ಮ ಕೆಲಸ ನಾವು ಮುಗಿಸಿದ್ದೀವಿ. ಇನ್ನೇನಿದ್ರು ನಮ್ಮ ಗುಣಪಾಲ್ ಕಡಂಬ ಅವರು ಒಂದನ್ನು ತೋರಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಗೂ ಸಿನಿಮಾ ತೋರಿಸ್ಬೇಕು. ನಾನು ಇಲ್ಲಿ ಪ್ರೀಮಿಯರ್ ಇದು ಮಾಡಿದಾಗ ನಾವು ಬಂದು ಅವರು ತೋರಿಸಿ ಎಲ್ಲರಿಗೂ ಒಂದು ತೋರಿಸಿ ಪಿಕ್ಚರ್ನ ಮುಂದೆ ನಮ್ಮ ಚಿತ್ರಗಳಿಗೆ ಯಾವ ಥರ ಪ್ರೋತ್ಸಾಹ ಬೇಕು. ಯಾಕೆಂದರೆ ತುಳುನಾಡಿನ ಸಂಸ್ಕೃತಿ ಹಲವಾರು ವಿಚಾರಗಳಿದೆ, ಇಲ್ಲಿ ಎಷ್ಟೆಷ್ಟು ವಿಚಾರಗಳಿದೆ. ಈಗಾಗಲೇ ರಿಷಬ್ ಶೆಟ್ಟರ್ ಮಾಡಿ ತುಂಬ ಅದ್ಭುತವಾಗಿ ಆಸ್ಕಾರ್ವರೆಗೂ ಹೋಗಿದೆ ಅಂದರೆ ನಿಜವಾಗ್ಲೂ ಅದು ನಮಗೆ ಹೆಮ್ಮೆ. ಯಾಕೆಂದರೆ ಒಂದು ತುಳು ಪಿಕ್ಚರ್ ಆಸ್ಕಾರ್ಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಕನ್ನಡ ಪಿಕ್ಚರು ಸುಮ್ಮನೆ ಅಲ್ಲ. ಆದ್ದರಿಂದ ನಮಗೂ ಒಂದು ಅವರ ಇನ್ಸ್ಪಿರೇಷನ್. ಯಾಕೆಂದರೆ ಕೋಟಿ ಚೆನ್ನಯ್ಯ ಅಂತ ಕಥೆನೇ ಆ ಕಾಲದಲ್ಲಿ ಸುವರ್ಣ ಅವರು ಮಾಡೋದು ಅಂತ ಒಳ್ಳೆ ಕತೆ. ನನಗೆ ಒಂದೊಂದು ಸರಿ ಮತ್ತೆ ಮನಸ್ಸಿಗೆ ಬರ್ತಾ ಇರುತ್ತೆ. ಯಾಕೆಂದರೆ ನಾನು ಕೋಟಿ ಚೆನ್ನಯ್ಯನ ದೇವಸ್ಥಾನ ಮತ್ತು ಬೈದೇವಿ ತಾಯಿದು ಗುಡಿನಲ್ಲಿ ಶೂಟಿಂಗ್ ಮಾಡಿದಾಗ ಯಾತಕ್ಕೆ ಇದನ್ನು ಮತ್ತೆ ಈ ಬಾಹುಬಲಿ ಅಂತಾರೆ, ಬಾಹುಬಲಿಗಿಂತ ಒಳ್ಳೆ ಸಬ್ಜೆಕ್ಟ್ ಆಗುತ್ತೆ ಇವತ್ತು ಮಾಡಿದ್ರೆ ಇದು ಅನ್ನೋ ಒಂದು ವಿಚಾರನೂ ತಲೆಗೆ ಬಂತು ಕತೆ ಕೇಳಿದ್ಮೇಲೆ. ಯಾಕೆಂದರೆ ವಿಜಯಣ್ಣ ಅವರು ಕತೆ ಹೇಳಿದ್ರು. ಹೀಗೆ ಹಲವಾರು ಒಳ್ಳೆಯ ವಿಷಯಗಳು ಸೇರಿಕೊಂಡು ಒಂದು ಸಂಗಮ ಆಗಿ ಇವತ್ತೊಂದು ಕಂಬಳ ಆಗಿದೆ. ನಮ್ಮ ಅರುಣ್ ರಾಯ್ ಅವರು ಅಷ್ಟೇ ಎಲ್ಲರೂ ಒಂದು ತುಳು ಪಿಕ್ಚರ್ ಅಂದರೆ 2 ಕೋಟಿ 3 ಕೋಟಿ ಅಂತ ಹೇಳ್ತಾರೆ. ಬಟ್ ನಾನು ಸ್ವಲ್ಪ ಕಾಸ್ಟ್ಲಿ ಡೈರೆಕ್ಟ್ರು ಮೊದಲಿಂದ. ಆದ್ದರಿಂದ 14 ಕೋಟಿ ಖರ್ಚು ಮಾಡಿದ್ದೀವಿ ಈ ಚಿತ್ರಕ್ಕೆ. ಅಂದರೆ ಒಂದು ನಂಬಿಕೆ ಇದೆ. ಜನ, ತುಳುನಾಡಿನ ಜನ, ಕರ್ನಾಟಕದ ಜನ ಇದನ್ನು ನಮಗೆ ಕೈ ಬಿಡಲ್ಲ, ಖಂಡಿತ ಗೆಲ್ಲಿಸ್ತಾರೆ. ಗೆಲ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸನೂ ನಮಗಿದೆ. ಯಾಕಂದರೆ ಇದು ನನಗೇನು ಅನಿಸುತ್ತೆ ಅಂದರೆ ಬರೀ ನಮ್ಮ ತುಳುನಾಡು ಕರ್ನಾಟಕ ಅಲ್ಲ, ಇಂಡಿಯಾದಲ್ಲೇ ಒಂದು ಸೆನ್ಸೇಷನ್ ಆಗುತ್ತೆ ಅನ್ನೋ ಒಂದು ಥಾಟ್ ಇದೆ ನನಗೆ. ಎಲ್ಲ ಚೆನ್ನಾಗಾದರೆ ಇದನ್ನು ಇಂಗ್ಲೀಷಿಗೆ ಡಬ್ ಮಾಡಿ ಪ್ರಪಂಚಕ್ಕೆಲ್ಲ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ಏನು, ನಮ್ಮ ಕೋಣೆಗಳನ್ನ ಹೆಂಗೆ ಸಾಕ್ತಾರೆ, ಹೆಂಗೆ ರೇಸ್ ಓಡಿಸ್ತಾರೆ, ಅದರಲ್ಲಿ ಎಷ್ಟೆಷ್ಟು ವಿಧಗಳಿದೆ ಅಂತ ತೋರಿಸಿ ನಮ್ಮ ಒಂದು ಉದ್ದೇಶ ಈಡೇರುತ್ತೆ. ಮಂಜುನಾಥ ಮತ್ತು ಎಲ್ಲ ದೇವರುಗಳಿಗೂ ನಾವು ಅದೇ ಕೇಳ್ತಿರೋದು, ಒಂದು ಚೆನ್ನಾಗಿ ಆಗಬೇಕು. ಯಾಕೆಂದರೆ ಒಂದು ಚಿತ್ರ ಚೆನ್ನಾಗಿ ಆದ್ರೇ ಇನ್ನು ಹೊಸ ವಿಷಯಗಳನ್ನ ನಾವು ಹುಡುಕಿ ತೆಗಿಬೋದು. ಏಕೆಂದರೆ ಕಂಬಳ ಅನ್ನೋದೇನು ಅಷ್ಟು ಇದಿಲ್ಲ. ಎಷ್ಟಿದೆ ಅಂದರೆ ನನಗೆ ಗುಣಪಾಲ್ ಕಡಂಬ ಅವರು 700ನೇ ಇಸ್ವಿಯಿಂದ ಅರಸು ಕಂಬಳ ಅಂತ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಯಲ್ಲಿ ವಿಷಯಗಳು ಕೇಳಿದಾಗ ಇದು ಒಂದು ಪಿಕ್ಚರ್ಗೆ ಸಾಲಲ್ಲ, ಇದು ಒಂದು 25 ಗಂಟೆ ಒಂದು ಸೀರಿಯಲ್ ಮಾಡಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಇತ್ತು. ಬಟ್ ಆದರೆ ವಿಜಯಣ್ಣ ಅವರು ನನಗೆ ತುಂಬ, ಯಾಕೆಂದರೆ ನನಗೆ ಕನ್ನಡ ಚೆನ್ನಾಗಿ ಬರುತ್ತೆ, ಆದರೆ ತುಳು ಅಷ್ಟು ಇದೆ. ಯಾಕೆಂದರೆ ನಮ್ಮ ತಾಯಿ ಉಡುಪಿಯವರು, ನಾನು ದಕ್ಷಿಣ ಕನ್ನಡದ ದಕ್ಷಿಣ ಕನ್ನಡದ ನನ್ನ ಬ್ಲಡ್ಡಲ್ಲಿ ಇದೆ. ವಿಜಯಣ್ಣ ಅವರು ನನಗೆ ತುಂಬ ಸಾಥು ಕೊಟ್ಟರು. ಯಾಕೆಂದರೆ ಪಾಪ ಶೂಟಿಂಗಲ್ಲಿ ನಾನು ಒಂದೇ ಒಂದು ಕಂಡೀಷನ್ ಹಾಕಿದ್ದೆ, ನನಗೆ ತುಳು ಅಷ್ಟು ಡೈಲಾಗಲ್ಲಿ ಹೇಳ್ಕೊಡಕ್ಕೆ ಬರೋಲ್ಲ, ಕನ್ನಡ ಹೇಳ್ಕೊಡ್ತೀನಿ, ನೀವಿರಬೇಕು ಅಂಥೇಳಿ. ಪಾಪ ಅಷ್ಟು ದಿವಸನೂ ಅವ್ರು ಎಷ್ಟೇ ನಾಟಕಗಳಿದ್ದರು ಬಿಟ್ಬಿಟ್ಟು ನಮ್ಮ ಜೊತೆಯಲ್ಲೇ ಸೆಟ್ಟಲ್ಲಿದ್ದರು ವಿಜಯಣ್ಣ ಅವರು.
ನಿಮಗೆ ಗೊತ್ತಿರ್ಬೋದು ಅವ್ರು ಎಷ್ಟು ಬ್ಯುಸಿ ಇದ್ದಾರೆ, ಎಷ್ಟು ನಾಟಕ ಇದೆ, ಅವ್ರ ಗೂಡೀಗ ಹೇಗೆ ನಡೀತಾ ಇದೆ, ಅವ್ರ ಶಿವಾಜಿ ಹೇಗೆ ನಡೀತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರಿಗೂ ನಾನು ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಕ್ಷಮಿಸಿ. ಆಮೇಲೆ ಮಾಧ್ಯಮದವರು ಅಷ್ಟೇ, ನಮ್ಮ ಮೊದಲನೇ ಪ್ರೆಸ್ ಮೀಟಲ್ಲೇ ಈ ಒಂದು ಚಿತ್ರಕ್ಕೆ ನೀವು ಭಾಳ ಒಂದು ಉತ್ತೇಜನ ಕೊಟ್ರಿ. ಈಗಾಗಲೇ 4-5 ಸರಿ ನಾವು ಭೇಟಿಯಾಗಿದ್ದೀವಿ, ಪರಸ್ಪರ ಹಂಚ್ಕೊಂಡಿದ್ದೀವಿ. ಈಗ ಒಂದು ಅಂತಿಮ ಹಂತದಲ್ಲಿ ತಾವು ನಿಜವಾಗ್ಲೂ ನಮ್ಮನ್ನು ಕೈ ಬಿಡಲ್ಲ. ಇದೊಂದು ಚಿತ್ರನ, ಇದೊಂದು ಯೂಶ್ವಲ್ ಚಿತ್ರ ಅಲ್ಲ. ಇದರಲ್ಲಿ ಕಾಮಿಡಿ ಜಾಸ್ತಿ ಇಲ್ಲ, ಬರೀ ಎಮೋಷನ್ಸು, ಮನುಷ್ಯ ಮತ್ತು ಪ್ರಾಣಿ ಸಂಬಂಧ ಮತ್ತು ಆ ಸಂಸ್ಕೃತಿ, 2 ಫ್ಯಾಮಿಲಿ, ಮ್ಯೂಸಿಕ್ಕು, ಒಳ್ಳೆ ಮ್ಯೂಸಿಕ್ಕು. ನೀವು ನಿಜವಾಗ್ಲೂ ಈ ಹಾಡುಗಳು ನನಗನ್ಸುತ್ತೆ ಇನ್ನು 50 ವರ್ಷ ಆದರೂ ಕಂಬಳದಲ್ಲಿ ಈ ಹಾಡುಗಳು ಆಡ್ತಾನೆ ಇರ್ತಾರೆ. ನೋಡಿಬೇಕಾದ್ರೆ ಕಂಬಳ ಎಲ್ಲಿ ಸ್ಟಾರ್ಟ್ ಆದರೂ ಈ ಹಾಡುಗಳು ಆಗ್ತಾರೆ. ಅಷ್ಟರ ಮಟ್ಟಿಗೆ ನನಗೆ ನಂಬಿಕೆ ಇದೆ. ಸೊ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ಬಂದು ನಮಗೆ ಉತ್ತೇಜನ ಕೊಡಬೇಕು. ಜನಕ್ಕೆ ಮುಟ್ಸೋರು ನೀವೇ. ಅದನ್ನು ಒಂದು ಉತ್ತಮ ರೀತಿಯಲ್ಲಿ ನಮಗೆ ಒಂದು ಶುಭ ಸಮಾಚಾರ ಮುಂದಿನ ವಾರದಲ್ಲಿ, ಯಾಕಂದರೆ 27ಕ್ಕೆ ರಿಲೀಸ್ ಆಗ್ತಾ ಇರೋದ್ರಿಂದ ಮುಂದಿನ ವಾರದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡ್ತೀರಾ ಅಂಥೇಳಿ ನಂಬಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು ನನ್ನ ಎಲ್ಲ ಚಿತ್ರತಂಡದವ್ರಿಗೆ ಮತ್ತೊಮ್ಮೆ, ಯಾಕೆಂದರೆ ಅವ್ರು ಎಷ್ಟು ಬೆವರು ಸುರಿಸಿದ್ದಾರೆ ಅಂತ ನನಗೆ ಗೊತ್ತು. ಅವ್ರಿಗೆಲ್ಲ ಧನ್ಯವಾದಗಳು. ನಮ್ಮ ವಿಜಯಣ್ಣ ಅವ್ರು ಇಲ್ಲಿಲ್ಲ, ಇವತ್ತೆಲ್ಲೋ ಕಾರವಾರದಲ್ಲಿದ್ದಾರೆ. ಬಟ್ ಆದ್ರೂ ಅವರಿಗೆ ಇಲ್ಲಿಂದಾನೇ ಒಂದು ಸಲ್ಯೂಟ್. ಯಾಕೆಂದರೆ ಭಾಳ ದೊಡ್ಡ ರೈಟರ್. ನಾನು ಸಲೀಂ ಜಾವೇದ್ ಹತ್ರ ಕೆಲಸ ಮಾಡಿದ್ದೀನಿ. ಬಟ್ ನಮ್ಮ ವಿಜಯಣ್ಣ ಇದಾರಲ್ಲ, ಅವರು ಒಂಥರ ಸಲೀಂ ಜಾವೇದ್ ಇಬ್ಬರು, ನಮ್ಮ ವಿಜಯಣ್ಣ ಒಬ್ಬರೇ 4. ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಬಿರುದುದ ಕಂಬಳ ಹಾಡು, ಅದನ್ನು ಸಂಗೀತ ನಿರ್ದೇಶಕರು ಮಣಿಕಾಂತ್ ಕತ್ರಿ ಅವರು ಇಡೀ ಒಂದು ಸಂಗೀತ ಬಗ್ಗೆ ಅವರು ಹೇಳಬೇಕು. ಅದರ ನನ್ನ ಒಂದು ಕೆಲವು ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಒಂದನೇದಾಗಿ ಇಡೀ ಬಿರುದುದ ಕಂಬಳ ಇಡೀ ಸಂಗೀತ ನಿರ್ದೇಶನವನ್ನು ಮಣಿ ಇಡೀ ಅದರ ಮೂಲ ಜನಪದದ ವಾದ್ಯವಾದನಗಳಾಗಿರಲಿ ಮತ್ತು ಅವರ ಜೊತೆ ಜನಪದರ ಜೊತೆ ಅವರು ಬೆರೆತು ಅದನ್ನು ತಿಳಿದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಅನ್ನೋದನ್ನು ನಾನು ಕಣ್ಣಾರೆ ನೋಡಿದ್ದೆ. ಸೊ ಅಂಥ ಬಹಳಷ್ಟು ಸಂಗೀತದ ಒಂದಷ್ಟು ಜನಪದದ ಮೂಲಗಳು ಏನಿದ್ದಾವೆ ಅಂಥದ್ದನ್ನೆಲ್ಲ ತೆಗೆದು ಈ ಒಂದಷ್ಟು ಸಂಗೀತಗಳನ್ನು ಪೋಣಿಸಿದ್ದಾರೆ. ಇನ್ನೊಂದು ಬಿರುದುದ ಕಂಬಳ ಹಾಡುವಂಥ ಸಂದರ್ಭದಲ್ಲಿ ನನಗೆ ಅವರು ಅವರ ಹಾಡಿದ್ದನ್ನು ನನಗೆ ಕಳಿಸಿ ನಾನು ಕಕ್ಕಾಬಿಕ್ಕಿಯಾದೆ ಆ ಹಾಡು ಕೇಳಿ. ಅಷ್ಟು ಅವ್ರದ್ದು ವಾಯ್ಸ್ ಅಷ್ಟೇ ಇತ್ತು ಅಲ್ಲಿ. ಅಷ್ಟು ನಾನು ಯಾವ ರೀತಿ ಹಾಡಿಸಿದ್ದಾರೆ ಅಷ್ಟೇ ದೊಡ್ಡ ವಾಯ್ಸಲ್ಲಿ ಅವರು ಹಾಡಿದ್ದಾರೆ. ನಾನು ಫೋನ್ ಮಾಡಿ 2 ಸಲ ಕೇಳಿದೆ, 3 ಸಲ ಕೇಳಿ ಅವರಿಗೆ ಫೋನ್ ಮಾಡಿದೆ, ಇದನ್ನೇನಾದರೂ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಆಗ್ತದಾ ಮಣಿಬಾಯಿ, ಅಂದರೆ ಸ್ವಲ್ಪ ಒಂದು ಕೆಳಗೆ ಏನಾದರೂ ಆಗ್ತದಾ ಅಂತ. ನೀವು ಸುಮ್ಮನೆ ಇರಿ, ನೀವು ಹಾಡಲಿಕ್ಕೆ ಸಾಧ್ಯ ಆಗ್ತದೆ, ಏನು ಚೇಂಜಸ್ ಮಾಡಲಿಕ್ಕಿಲ್ಲ, ನಾನು ಸರಿ ಪ್ರಾಕ್ಟೀಸ್ ಮಾಡಿ ನಾಳೆ ಸುನೀತಾ ಸ್ಟುಡಿಯೋಗೆ ಹಾಡಲಿಕ್ಕೆ ಬನ್ನಿ ಅಂತ. ಇದು ಕಾನ್ಫಿಡೆನ್ಸ್ ಕಡಿಮೆ ಆಗ್ಬೇಕು ಆ್ಯಕ್ಚುಲಿ, ಆದರೆ ನನ್ನ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಅಂದರೆ ನಿಮಗೆ ಹಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರಲ್ಲ. ಯಾಕಂದರೆ ಈ ನನಗೆ ಮೊದಲು ಸಿನಿಮಾ ಹಾಡಿಗೆ ನನ್ನನ್ನು ಹಾಡಿಸಿದ್ದು ಮಣಿ. ರಂಗ್ ತೊಡು ಸಿನಿಮಾದಲ್ಲಿ ಬಲ ಬಲ ಬಲಿಪುಲ ಬಲಿಪನ ಪಜ್ಜೆನೆ ಅನ್ನುವ ಹಾಡನ್ನು, ಅದು ಕೂಡ ಒಂದು ಸ್ವಲ್ಪ ಹೈ ಪಿಚ್ಚಲ್ಲಿದ್ದಂಥ ಹಾಡು, ಅದನ್ನು ಹಾಡಿಸಿದ್ದಾರೆ ಅವರು. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ, ಹಾಡ್ಬೋದು ಅಂತೇಳಿ ಪ್ರಾಕ್ಟೀಸ್ ಮಾಡ್ತಾ ಇದೆ. ಮನೆಯಲ್ಲಿ ಒಬ್ಬನೇ ಇದ್ದಾಗ ಗೊಬ್ಬೆ ಹಾಕ್ತಾ ಇರೋದು, ಇಡೀ ಮನೆ ಸುತ್ತಮುತ್ತ ಎಲ್ಲ ಕೇಳೋರು ಈಗ ಒಮ್ಮೆ ಏನಿದಕ್ಕೆ ಗೊಬ್ಬೆ ಹಾಕ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಇದ್ರು. ಸೊ ಎಲ್ಲೆಲ್ಲಿ ಸಾಧ್ಯದನ್ನು ಹಾಡ್ತಾ ಹೋದೆ. ಸ್ಟುಡಿಯೋದಲ್ಲಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಬರಬೇಕು ಅಂತಲೇ ಏನೋ ಮೊದಲು ಆ ಸಂಗೀತ ಸೆಟ್ ಮಾಡೋ ಸಂದರ್ಭ ನನ್ನ ಕರೆಸಿ ಅವ್ರ ಜೊತೆ ಎಲ್ಲ ಸ್ವಲ್ಪ ಅದೆಲ್ಲ ಮಾಡ್ತಾ ಇದ್ದೇನೆ ಅಂತೇಳಿ ಎಲ್ಲ ತೋರಿಸಿದ್ರು. ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಸ್ವಲ್ಪ ಬಿಲ್ಡಪ್ ಆಯಿತು. ನೆಕ್ಸ್ಟ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡುವ ದಿನ ನಾನು ಹಾಡಲಿಕ್ಕೆ ಕೂತಿದ್ದೇನೆ. ಅಲ್ಲಿ ಸಂಗೀತ ನಿರ್ದೇಶಕ ಕಾಣ್ತಾ ಇಲ್ಲ, ಶಿವಣ್ಣ ಇದ್ದಾರೆ. ಅವರು ನನಗೆ ಕೆಲವು ಏನು ಸಣ್ಣ ಇದಿತ್ತು, ಸಣ್ಣ ಇದನ್ನು ಹೇಳ್ತಾ ಇದ್ರು, ಮಾಡ್ತಾ ಇದ್ರು. ನಾನು ಹಾಡ್ತಾನೇ ಇದ್ದೆ. ಕೊನೆಗೆ ಹಾಡಾಯಿತು, 10 ನಿಮಿಷದಲ್ಲಿ ಹಾಡು ಮುಗಿದಿದೆ. ಇವ್ರು ಕೊನೆಯಲ್ಲಿ ಬಂದು ಕೇಳಿದ್ರು, ಹಾಡಾಯ್ತಾ? ಹಾಂ ಸರಿ ಕೇಳಿಸಿ ಅಂತ ಹೇಳಿದ್ರು. ಕೇಳಿಸಿದ್ರು, ಸೂಪರ್ 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 ಅಂತ ಹೇಳಿದ್ರು. 15 ನಿಮಿಷದಲ್ಲಿ ಹಾಡಿದ್ರು. ಸೊ ಇದು ಭಾಳ ಬೇರೆ ಯಾವುದೇ ಹಾಡುಗಳನ್ನು ಮೊದಲು ಕೇಳುವಾಗ ನನಗೆ ಅಷ್ಟು ಟಫ್ ಇದೆ ಅಂತ ಅನ್ನುವಂಥ ಒಂದು ಹಾಡನ್ನು ಕೇವಲ 10 ನಿಮಿಷದಲ್ಲಿ ಹಾಡುತ್ತಿದ್ದರೆ ಭಾಳ, ಆ ಬಳಿಕ ನಾನು ಭಾಳಷ್ಟು ಹಾಡುಗಳನ್ನು ಕೂಡ ಹಾಡಿದ್ದೇನೆ.
ಆ ಯಾವ ಹಾಡುಗಳನ್ನು ಕೂಡ ಅಷ್ಟು ಬೇಗ ನನಗೆ ಹಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇದು ಬಿರುದದ ಕಂಬಳ ಹಾಡಿರುವಂಥದ್ದು. ಆ ನಂತರ ಆ ಹಾಡನ್ನು ನನಗೆ ಕೇಳಿಸಿರಲಿಲ್ಲ. ಮೂಡುಬಿದಿರೆಯಲ್ಲಿ ಅದರ ರಿಲೀಸ್ ಆಗುವ ಸಂದರ್ಭದಲ್ಲಿ ನಾನು ಸ್ಕ್ರೀನಲ್ಲಿ ನೋಡಿದೆ. ನನಗೆ ತುಂಬ ಒಂಥರ ರೋಮಾಂಚನ ಆಯಿತು. ಇದು ನಾನು ಹಾಡಿದ್ದೇನೆ ಅಂತ ಅನ್ನುವ ಮಟ್ಟಿಗೆ ನನಗೆ ಆಯಿತು. ಆ ನಂತರದಲ್ಲಿ ತುಂಬ ಮಂದಿ ನನಗೆ ಫೋನ್ ಮಾಡಿದರು. ಬಹುಶಃ ಬಿರುದದ ಕಂಬಳಕ್ಕೆ ನನಗೆ ಫೋನ್ ಮಾಡಿಸಿ ಮಾತಾಡಿಸುವಷ್ಟು ಬೇರೆ ಯಾವ ಹಾಡಿಗೂ ಕೂಡ ಹಾಡಿಸಿರಲಿಲ್ಲ. ವಾಪರ್ಲೆ ಅನ್ನುವ ಹಾಡು ಭಾಳ ಹಳೆಯದು. ಆ ನಂತರದಲ್ಲಿ ಈ ಸಿನಿಮಾಕ್ಕೆ ಹಾಡುವ ಹಾಡುಗಳಲ್ಲಿ ನನಗೆ ಬಿರುದದ ಕಂಬಳಕ್ಕೆ ಹಾಡಿರುವಷ್ಟು. ಮತ್ತು ಒಬ್ಬರು ಫೇಸ್ಬುಕ್ಕಲ್ಲಿ ಒಂದು ಒಳ್ಳೆ ವಿಮರ್ಶೆ ಕೂಡ ಬಂದರು. ಹಾಡಿನ ಬಗ್ಗೆ ವಿಮರ್ಶೆ ಬಂದದ್ದು. ಆ ಹಾಡಿನ ಬಗ್ಗೆ ವಿಮರ್ಶೆ ಬಂದಿದ್ದರು. ಆ ಹಾಡು ಮತ್ತೆ ಗೊತ್ತಾದ್ದು ಆ ಹಾಡಿನಲ್ಲಿ ಏನೇನಿದೆ, ಒಂದು ಹಾಡು ಏನು ಹೇಳ್ಬೋದು ಅಂತೇಳಿ ಮತ್ತೆ ಗೊತ್ತಾದದು ಅಂತ ಒಂದು ಒಳ್ಳೆಯ ಅನುಭವ. ಮತ್ತು ನೀವೇ ಅದನ್ನು ಸಿನಿಮಾದಲ್ಲಿ ನಟನೆ ಮಾಡಬೇಕು ಅಂತಲೇ ರಾಜೇಂದ್ರ ಸರ್ ಹೇಳಿದರು. ಅದು ನನಗೆ ತುಂಬ ಇದಾಯಿತು. ಅಂದರೆ ಅಂಥ ಅವಕಾಶಗಳು ಸಿಗೋದು ಭಾಳ ಕಡಿಮೆ. ಸೊ ನೀವು ಆ್ಯಕ್ಟರ್ ಕೂಡ ಆಗಿದ್ದರೆ ನೀವು ಮಾಡಲಿಕ್ಕೆ ಆಗ್ತದೆ, ನೀವು ಮಾಡಿ ಅಂತ ಹೇಳಿದ್ರಿ. ಆ ಒಂದು ದಿನ ಒಂದು ಒಳ್ಳೆ ಪುಲಕಿತಗೊಂಡೆ. ಅಂದರೆ ಕಂಬಳದ ನಡುವೆ ಅದು ಹಾಡಲಿಕ್ಕೆ ಅವಕಾಶ ಆದದ್ದು. ಎಲ್ಲ ಕಂಬಳದ ಹಿರಿಯರು ಕೂಡ ಅವತ್ತು ಇದ್ದರು. ತುಂಬ ಎಲ್ಲರೂ ಅವತ್ತು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಂಥ ಒಂದು ಅವಕಾಶ ಆಗಿ ಬಂದದ್ದು ಒಂದು ಒಳ್ಳೆಯ ಅನುಭವ ಬಿರುದದ ಕಂಬಳ. ಥ್ಯಾಂಕ್ಸ್ ಟು ಹೌದು. ಮತ್ತು ಕನ್ನಡ ಕೂಡ ಹಾಡಿಸಿದೆ. ಹೌದು, ಕನ್ನಡ ಕೂಡ ನೀವೇ ಹಾಡಿಸ್ಬೇಕು, ಬೇರೆ ಯಾರಿಗೆಲ್ಲ ಹಾಡಿಸೋದಿಲ್ಲ ಅಂತ ಹೇಳಿ. ಹೌದು, ಬೇರೆ ಹತ್ರ ಹಾಡಿಸ್ಬೋದಿತ್ತು. ಯಾಕಂದರೆ ಸ್ವಲ್ಪ ಫೇಮ್ ಮತ್ತು ಸೆಲೆಬ್ರಿಟಿಗಳು ಹಾಡಿದರೆ ಆ ಹಾಡಿಗೆ ಒಂದಷ್ಟು ಪ್ರಚಾರದ ಜಾಸ್ತಿ ಸಿಗ್ತದೆ. ಆ್ಯಕ್ಚುಲಿ ಅದು ಒಂದೆರಡು ಹಾಡು ಹಾಡಿದವು ಅಷ್ಟೇ. ಅಂಥ ಸಂದರ್ಭದಲ್ಲೂ ಕೂಡ ನನ್ನನ್ನೇ ಹಾಡಿಸಿದರು. ಸೊ ಇವೆಲ್ಲವೂ ಕೂಡ ನನಗೆ ಸಿಕ್ಕಿದಂಥ ಒಂದು ಅವಕಾಶ ಅಂತ ನಾನು ತಿಳಿದುಕೊಂಡಿದ್ದೇನೆ. ಸರ್ ಧನ್ಯವಾದಗಳು ಸರ್, ರಾಜೇಂದ್ರ ಸರ್, ಸಂಗೀತ ನಿರ್ದೇಶಕರಿಗೆ ಎಲ್ಲಿಗೂ ಥ್ಯಾಂಕ್ ಯು. ಮತ್ತು ಪೇಜಾವರ್ ಸರ್, ಒಳ್ಳೆ ಸಾಹಿತ್ಯ, ಎಲ್ಲರೂ ಅದನ್ನು ವಿಮರ್ಶೆ ಮಾಡುವಷ್ಟು ರೀತಿಯಲ್ಲಿ ಬರೆದಿದ್ದೀರಿ. ಹಾಡಿನ ಸಾಹಿತ್ಯಕ್ಕೆ ವೇಟ್ ಇದೆ, ಆ ಹೈ ಪಿಚ್ ಇದೆ ಅಲ್ಲ, ಆ ಸಾಹಿತ್ಯಕ್ಕೆ ಇದೆ ಸರ್. ಥ್ಯಾಂಕ್ ಯು ಸರ್. ವೀರಕಂಬಳ ಬಿರುದದ ಕಂಬಳ ಈ ಚಲನಚಿತ್ರದ ತಂಡ ಏನಿದೆ ಇದಕ್ಕೆ ಮುಚ್ಚೂರು ಲೋಕೇಶ್ ಶೆಟ್ಟಿಯ ಶುಭಾಶಯಗಳು. ಇದು ಅದ್ಭುತವಾಗಿ ಮೂಡಿಬರಲಿ. ಈ ಕರ್ನಾಟಕ ರಾಜ್ಯ ಅಲ್ಲ, ಭಾರತ ದೇಶ ಅಲ್ಲ, ಇಡೀ ಪ್ರಪಂಚವೇ ಇದನ್ನು ಮೆಚ್ಚಲಿ. ಯಾಕೆಂತ ಹೇಳಿದರೆ ತುಂಬ ಕಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದ್ದೀರಿ. ಈಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಅದರ ಬಗ್ಗೆ ಹೇಳಿದ್ದಾರೆ. ಅದರ ಕೇಳುವಾಗಲೇ ನಮಗೆ ರೋಮಾಂಚನ ಆಗ್ತದೆ. ನಮಗೂ ಗೊತ್ತು, ಒಂದು ಕೋಣದ ಯಜಮಾನರಾಗಿ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದು ಕೋಣ ಮತ್ತು ಮನುಷ್ಯನನ್ನು ಒಟ್ಟುಗೂಡಿಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ರಾಜೇಂದ್ರ ಸಿಂಗ್ ಬಾಬುಕ್ಕಿಂತಲೂ ನಮಗೆ ಚೆನ್ನಾಗಿ ಗೊತ್ತು. ಅದನ್ನು ಅವರು ತಿಳಿಯದೆ ಮಾಡಿದ್ದಾರೆ ಅಂತ ಹೇಳಿದರೆ ಅದೊಂದು ಅದ್ಭುತ ಆಗುತ್ತೆ ಅಂತೇಳಿ ನನಗೆ ಅನಿಸ್ತದೆ ಮನೆಗೆ. ಯಾಕೆ ಅಂತ ಹೇಳಿದರೆ ಅರುಣ್ ರೈ ತೋಡರ್ರವರು ನನ್ನ ನೆರೆ ಗ್ರಾಮದವರು. ಅವರು ಸಹ ಒಂದು ಹೊಸತನ್ನು ಮಾಡಲಿಕ್ಕೆ ಬಯಸುವವರು. ತನ್ನ ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಈ ವೇದಿಕೆಯನ್ನು ನೋಡುವಾಗ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕೆಂತ ಹೇಳಿದರೆ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ಅಧ್ಯಕ್ಷ ಶ್ರೀ ಬೆಳಕು ಡಾಕ್ಟರ್ ದಿವ್ಯಪ್ರಸಾದ್ ಶೆಟ್ಟಿ ಇಲ್ಲಿ ಇದ್ದಾರೆ ಅಂತ ಹೇಳಿದರೆ ಇದೊಂದು ನಿಮಗೆ ಶುಭ ಸಂದೇಶ ಅಂತೇಳಿ ನಾನು ಹೇಳ್ತೇನೆ. ಯಾಕೆ ಅಂತ ಹೇಳಿದರೆ ಒಂದೆರಡು ಮುಂಚೆ ನೀವು ಮಾಡಿದರೆ ಅವರು ನಿಮಗೆ ಸಿಗ್ತಾ ಇರಲಿಲ್ಲ, ಅವರು ಹೊರ ದೇಶದಲ್ಲಿದ್ದರು. ಆದರೂ ಅರುಣ್ ರೈ ಅವರು ಅವರನ್ನು ಕರೆದಿದ್ದಾರೆ. ಮತ್ತೊಂದು ಇನ್ನೊಂದು ತಿರುವೇಲ್ಗುತ್ತು ನವೀನ್ಚಂದ್ರ ಆಳ್ವರ ಅತಿ ಆತ್ಮೀಯರಾಗಿರೋದ್ರಿಂದ ಅವರು ಕಂಬಳಕ್ಕೆ ಈ ದಿನ ಆಗಮಿಸಿದ್ದಾರೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಚಿತ್ರತಂಡ ಗೆಲ್ಲಬೇಕಂತ ಹೇಳೋದಿಲ್ಲ, ಖಂಡಿತವಾಗಿ ಗೆಲ್ತದೆ ಅಂತೇಳಿ ನನ್ನ ಇಷ್ಟ ದೇವರಿಗೆ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ, ನಿಮಗೆ ಜಯವಾಗಲಿ. ನಮಸ್ಕಾರ. ಕಂಬಳ, ಬಿರುದದ ಕಂಬಳ, ವೀರಕಂಬಳ ಈ ಸಿನಿಮಾಕ್ಕೆ ನನ್ನದು ಲಾಸ್ಟ್ ಮೂಮೆಂಟ್ ಎಂಟ್ರಿ. ಒಂದು ಹಾಡು ಬರೀಬೇಕು ಅಂಥೇಳಿ ವಿಜಯಣ್ಣನ ಮೂಲಕ ಅರುಣಣ್ಣ ಇವ್ರ ಹತ್ರ ಹೇಳಿದರು. ಆಮೇಲೆ ಡೈರೆಕ್ಟರ್ ಸರು ನಮ್ಮ ರಾಜೇಂದ್ರ ಬಾಬು ಸರ್ ಅವರು ಮಣಿಯವ್ರ ಹತ್ರ ಹೇಳಿ ಮಣಿಯವ್ರು ನನಗೆ ಫೋನ್ ಮಾಡಿದರು. ಒಂದು ಒಳ್ಳೆ ಮೆಲೋಡಿಯಸ್ ಒಂದು ಟ್ಯೂನ್ ಕೊಟ್ಟರು. ಅದಕ್ಕೆ ನಾನು ಹಾಡು ಬರೆದುಕೊಟ್ಟೆ. ಚೆನ್ನಾಗಿ ಮೂಡಿ ಬಂದಿದೆ. ಹಾಡು ತುಂಬ ಇಂಪಾಗಿ ಬಂದಿದೆ. ಅದು ಲವ್ ಡುವೆಟ್ ಸಾಂಗ್. ಆಮೇಲೆ ಅದಕ್ಕಿಂತ ಮುಂಚೆ ನಾನು ಎಲ್ಲ ಹಾಡುಗಳನ್ನು ಕೇಳಿದ್ದೆ. ಪೇಜಾವರ್ ಮಾಸ್ಟ್ರು ಬರೆದಂಥ ಅದ್ಭುತವಾದಂಥ ಸಾಹಿತ್ಯದ ಹಾಡುಗಳನ್ನು ಕೇಳಿದ್ದೆ. ರಾಮದಾಸ್ ಅವರು ಹಾಡಿದ ಹಾಡುಗಳನ್ನು ಕೇಳಿದ್ದೆ. ಒಟ್ಟಿನಲ್ಲಿ ಸಿನಿಮಾ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ. ಯಾಕೆಂತ ಹೇಳಿದರೆ ಅದರ ಸಬ್ಟೈಟ್ಲ್ ಕೂಡ ನನಗೆ ಬರೆಯುವಂಥ ಒಂದು ಅವಕಾಶ ಸಿಕ್ಕಿತ್ತು.
ವಿಶೇಷವಾಗಿ ಒಂದು ಮನವಿ ಏನಂತ ಹೇಳಿದರೆ, ಮೊದಲ 2 ವಾರ ಏನಿದೆ ಆದಷ್ಟು ಜನ ಸೇರಿಸಿಕೊಂಡು ಎಲ್ಲರೂ ಮೊದಲ 2 ವಾರದಲ್ಲೇ ಸಿನಿಮಾವನ್ನು ನೋಡಿದರೆ ಸಿನಿಮಾ ಗೆಲ್ಲುವ ಎಲ್ಲ ಚಾನ್ಸಸ್ಗಳಿರ್ತದೆ. ಯಾಕೆಂತೇಳಿದರೆ ಇನ್ನೊಂದು 2 ವಾರ ಬಿಟ್ಟು ನೋಡುವ ಅಂಥೇಳಿ ಸ್ವಲ್ಪ ಕೆಲವರಿಗೆ ಉದಾಸೀನ ಮನೋಭಾವ ಇರ್ತದೆ. ಅದು ಒಂದು ಸಿನಿಮಾ ಸೋಲಿಕ್ಕೂ ಕೂಡ ಕಾರಣ ಆಗ್ತದೆ. ಹಾಗಾಗಿ ಮೊದಲ 2 ವಾರದಲ್ಲೇ ಎಲ್ಲರೂ ಜನ ಸೇರಿಸುವಂತೆ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ಚಿತ್ರತಂಡದ ಪರವಾಗಿ ನಾನು ವಿಶೇಷವಾಗಿ ಮನವಿ ಮಾಡ್ತಿದ್ದೇನೆ. ಮತ್ತೊಮ್ಮೆ ಮಣಿಕಾಂತ್ ಕದ್ರಿ ಅವರಿಗೆ, ರಾಜೇಂದ್ರ ಸರ್ ಅವರಿಗೆ, ಅರುಣ್ ರಾವ್ ಅವರಿಗೆ ಎಲ್ರಿಗೂ ನಾನು ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಹೇಳ್ತದೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ವೀರ ಕಂಬಳ ಬಿತ್ತದ ಕಂಬಳ ಈ ಸಿನಿಮಾದಲ್ಲಿ ವಿದ್ಯಾ ಅನ್ನೋ ಒಂದು ಟಿಪಿಕಲ್ ಸಿಂಪಲ್ ತುಳುನಾಡ ಹುಡುಗಿ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನಾನು. ಸೊ ಪಾತ್ರದ ಬಗ್ಗೆ ಹೇಳೋದಂದರೆ ತುಂಬ ರಾ. ಸರ್ ನಮಗೆ ಒಂದು ಲಿಪ್ಸ್ಟಿಕ್ ಹಚ್ಚೋಕ್ಕೆ ಬಿಡಲಿಲ್ಲ, ಒಂದು ಮೇಕಪ್ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾವು ಡಸ್ಕಿ ಸ್ಕಿನ್ ಟೋನ್. ಸರ್ ಅಷ್ಟು ರಾ ಆಗಿ ನಮ್ಮ ಕಾಸ್ಟ್ಯೂಮ್ಸ್ ಆಗಿರಲಿ, ಪ್ರತಿಯೊಂದು ಟಿಪಿಕಲ್ ಮುಂಚೆ ಒಂದು ಬಡತನ ಕುಟುಂಬದ ಹುಡುಗಿ ಹೇಗೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೋ, ಹೇಗೆ ಅವಳ ಅಪಿಯರೆನ್ಸ್ ಇರುತ್ತೋ, ಅಷ್ಟು ಅಚ್ಚುಕಟ್ಟಾಗಿ ರಾಜೇಂದ್ರ ಬಾಬು ಸರ್ ಸಿನಿಮಾದಲ್ಲಿ ನನ್ನನ್ನು ತೋರಿಸಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಅಂಥ ಕ್ಯಾರೆಕ್ಟರ್ಗೆ ವೆಯ್ಟ್ ಮಾಡ್ತಿದ್ದೆ. ನನಗೆ ನನ್ನ ಸೆಲ್ಫನ್ನು ರಾ ಆಗಿ ತೋರಿಸ್ಬೇಕಿತ್ತು. ಆ ಅವಕಾಶ ನನಗೆ ಬಿಡದ ಕಂಬಳ ವೀರ ಕಂಬಳ ಸಿನಿಮಾದಲ್ಲಿ ಸಿಕ್ಕಿದೆ. ಸೊ ನನ್ನ ಕ್ಯಾರೆಕ್ಟರನ್ನು ನಾನು ಯಾರಿಗೆ ಡೆಡಿಕೇಟ್ ಮಾಡ್ತೇನೆ ಅಂದರೆ, ಎಲ್ಲರೂ ಲೈಫಲ್ಲಿ ಕರಿಯರ್ ವಿಷಯಕ್ಕೆ ಅಂತ ಬಂದರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೆಲ್ಲ ಬಯಸ್ತಾರೆ. ಬಟ್ ನಾನು ಕೂಡ ಒಂದು ಕಂಬಳ ಓಡಿಸೋನಾಗಬೇಕು ಅಂತ ಯಾರು ಅವರ ಕೆರಿಯರನ್ನು ಕಂಬಳಕ್ಕೆ ಮೀಸಲಿಡ್ತಾರೋ ಅವರಿಗೆ, ಹಾಗೆ ಅದಕ್ಕೆ ಸಪೋರ್ಟ್ ಮಾಡುವಂತಹ ಅವರ ಫ್ಯಾಮಿಲಿಗೆ ಈ ನನ್ನ ವಿದ್ಯಾ ಪಾತ್ರವನ್ನು ನಾನು ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ್ಯಂಡ್ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳಬೇಕು. ಫಸ್ಟ್ ಆಫ್ ಆಲ್ ದ ವೆರಿ ಹಂಬಲ್ ಆ್ಯಂಡ್ ಡೌನ್ ಟು ಅರ್ತ್ ಪ್ರೊಡ್ಯೂಸರ್ ಅರುಣ್ ಸರ್. ತುಂಬ ಸಪೋರ್ಟಿವ್, ತುಂಬ ಮೋಟಿವೇಟಿಂಗ್, ತುಂಬ ಎನರ್ಜೆಟಿಕ್ ಪ್ರೊಡ್ಯೂಸರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಟ್ರಸ್ಟ್ ಮಾಡಿ ನನಗೆ ಈ ಒಂದು ಕ್ಯಾರೆಕ್ಟರ್ನ ಕೊಡಲಿಕ್ಕೆ. ಆ್ಯಂಡ್ ರಾಜೇಂದ್ರ ಬಾಬು ಸರ್, ಲೆಜೆಂಡ್ರಿ ಡೈರೆಕ್ಟರ್. ಡ್ರೀಮಲ್ಲೂ ಅಂದ್ಕೊಂಡಿರಲಿಲ್ಲ ಅವರ ಡೈರೆಕ್ಷನ್ ಅಂಡರಲ್ಲಿ ನನಗೆ ಒಂದು ವರ್ಕ್ ಮಾಡಲಿಕ್ಕೆ ಚಾನ್ಸ್ ಸಿಗ್ತದೆ ಅಂತ. ಬಟ್ ನಮ್ಮ ತುಳುನಾಡಿನ ದೇವರ ಆಶೀರ್ವಾದದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ, ತುಂಬ ದೊಡ್ಡದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇಯ್ನಿ ಇವತ್ತು ನಾನು ಬಿಡದ ಕಂಬಳ ವೀರ ಕಂಬಳದ ಒಂದು ಪಾಠ ಆಗಲಿಕ್ಕೆ ಮೇನ್ ರೀಸನ್ ವಿಜಯ್ ಕುಮಾರ್ ಕೊಡ್ಯಾಲ್ತಾಯ್ ಸರ್. ಅವರಿಗೆಲ್ಲ ನನ್ನ ಜೊತೆ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲಿ ಬ್ಯುಸಿ ಇದ್ದಾರೆ. ಸೊ ಈ ಟೈಮಲ್ಲಿ ನಾನು ಅವರಿಗೆ ಒಂದು ದೊಡ್ಡ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎವ್ರಿ ಟೆಕ್ನಿಷಿಯನ್, ಅಕ್ಷತ್ ಆಗಿರ್ಬೋದು ಆ್ಯಂಡ್ ರಾಜೇಶ್ ಕುಡ್ಲಾ ಸರ್, ಆರ್ಟಿಸ್ಟನ್ನು ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ನಮ್ಗೆ ಯಾವುದೋ ಒಂದು ಕಷ್ಟ ಬರೋದಾಗಿ, ಬಿಕಾಸ್ ತುಂಬ ದೊಡ್ಡ ಸೆಟ್ ಇತ್ತು, 1000 ಆರ್ಟಿಸ್ಟ್ ಇದ್ದರು. ಎಲ್ಲರನ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ನಮಗೆ ಎಲ್ಲ ಬೇಕಾದ ವ್ಯವಸ್ಥೆನೆಲ್ಲ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಟೆಕ್ನಿಷಿಯನ್ಸ್ಗೆ. ಹಾಗೆ ಈ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಲ್ಲೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತಿದ್ದೇನೆ. ಥ್ಯಾಂಕ್ ಯು. ಆತ್ಮೀಯ ಸಹೋದರರಾದಂಥ ಅರುಣ್ ರೈ ತೋಡಾರ್ ಅವರ ನಿರ್ಮಾಣದ, ನಾವು ಚಿಕ್ಕಂದಿನಿಂದ ಅಂದರೆ ಹುಟ್ಟುವ ಮೊದಲೇ ಅವರು ಚಲನಚಿತ್ರ ನಿರ್ದೇಶಕರಾಗಿ ನಾವು ಚಿಕ್ಕಂದಿನಿಂದ ಅವ್ರನ್ನ ನೋಡಿಕೊಂಡು ಬೆಳೆದಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಅದ್ಭುತ ಸಿನಿಮಾಗಳನ್ನು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಕೊಟ್ಟಿರುವಂಥವರು. ವೇದಿಕೆಯಲ್ಲಿ ಎಲ್ಲ ಸಿನಿಮಾ ಜಗತ್ತಿನ ದಿಗ್ಗಜರಿದ್ದಾರೆ, ಕಂಬಳ ಜಗತ್ತಿನ ದಿಗ್ಗಜರಿದ್ದಾರೆ. ಯಾಕಂತ ಹೇಳಿದರೆ, ಒಂದು ಕ್ರೀಡೆಗೆ ಸಂಬಂಧಪಟ್ಟ ಚಲನಚಿತ್ರ ನಿರ್ಮಾಣ ಆದಾಗ ಚಲನಚಿತ್ರ ಆ ಕಲಾವಿದರನ್ನೇ ಅದರಲ್ಲಿ ಹೆಚ್ಚಿನ ಭಾಗ ಉಪಯೋಗಿಸಿಕೊಂಡು ಆ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರೆ. ಉದಾಹರಣೆಗೆ ದಂಗಲ್ನಂಥ ಸಿನಿಮಾಗಳು. ಆದರೆ ಬಿದ್ದದ ಕಂಬಳ, ನಮ್ಮ ವೀರ ಕಂಬಳದಲ್ಲಿ ಅರ್ಧದಷ್ಟು ಸಿನಿಮಾದ ಸಂಬಂಧಪಟ್ಟವರಿದ್ದರೆ, ಅರ್ಧದಷ್ಟು ಕಂಬಳಕ್ಕೆ ಸಂಬಂಧಪಟ್ಟವರು. ಕಂಬಳದವರ ಎಲ್ಲ ಹಿನ್ನೆಲೆಗಳನ್ನು, ಅದರ ಆ ಕೋಣಗಳನ್ನು ಸಾಕುವುದಕ್ಕಿಂತ ಹಿಡಿದು ಅದನ್ನು ಯಾವ ಥರ ಕಂಬಳದಲ್ಲಿ ಓಡಿಸ್ತಾರೆ ಎಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ ರಾಜೇಂದ್ರ ಸಿಂಗ್ ಬಾಬು ಅವರು ತೋರಿಸಿದ್ದಾರೆ. ಅದಕ್ಕೆ ಚಿತ್ರಕಥೆ ನಮ್ಮ ವಿಜಯಣ್ಣ ಕೊಟ್ಟಿದ್ದಾರೆ. ಅದ್ಭುತ, ನಮ್ಮ ಕರಾವಳಿ ಭಾಗದ ಕರ್ನಾಟಕದ ಅದ್ಭುತ ಪ್ರತಿಭೆ ಅವರು. ಅದರ ಜೊತೆ ಮಣಿಕಾಂತ್ ಸರ್ ಅವರು, ಮೈಮ್ ರಾಮದಾಸ್ ಅವರು,
ಇವರೆಲ್ಲ ಸೇರಿ ಒಂದು ಅದ್ಭುತ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಚಲನಚಿತ್ರ ರಸಿಕರ ಜೊತೆ ನಮ್ಮ ಲಕ್ಷಾನುಗಟ್ಟಲೆ ಕೋಟಿಗಟ್ಟಲೆ ಕಂಬಳ ಅಭಿಮಾನಿಗಳು ಕರಾವಳಿ ಭಾಗ ಕರ್ನಾಟಕದಲ್ಲಿ ದೇಶಾದ್ಯಂತ ರಾಜ್ಯಾದ್ಯಂತ ಇದ್ದಾರೆ. ಅವರು ಪ್ರತಿ ಕಂಬಳ ಅಭಿಮಾನಿನೂ 1 ಸಲ 2 ಸಲ 3 ಸರಿನೂ ಈ ಚಲನಚಿತ್ರವನ್ನು ನೋಡಿ ಮೊದಲನೇ ವಾರ ಇಲ್ಲ 2ನೇ ವಾರದೊಳಗೆ ಈ ಚಲನಚಿತ್ರವನ್ನು ನೋಡಿ ಆಶೀರ್ವಾದಿಸಬೇಕು. ಅದರ ಜೊತೆಗೆ ಇನ್ನು ಮುಂದೆಯೂ ಇಂಥ ಒಳ್ಳೆ ಚಲನಚಿತ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಅರುಣ್ ರೈ ಅವರಿಗೆ ಹೆಗಲಿಗೆ ಹೆಗಲು ಕೊಡಬೇಕು. ಅದೇ ರೀತಿ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರಿಗೆ ಇನ್ನೂ ಅತ್ಯುತ್ತಮ ಚಲನಚಿತ್ರಗಳನ್ನು ನಿರ್ದೇಶನ ಮಾಡುವಂಥ ಅವಕಾಶವನ್ನು ನಾವೆಲ್ಲ ಸಿನಿಮಾ ಪ್ರಿಯರು ಅದೇ ರೀತಿ ಕರಾವಳಿಯ ಎಲ್ಲ ಜನತೆ ಆಶೀರ್ವದಿಸಬೇಕು ಅಂತ ಹೇಳಿ ಎಲ್ಲ ಚಿತ್ರತಂಡಕ್ಕೆ ಶುಭವನ್ನು ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ. ನಾನು 2 ಹಾಡುಗಳನ್ನು ಹಾಡಿದ್ದೇನೆ. ಎಲ್ಲ ಹಾಡಲ್ಲ, ಒಂದು ಶಶಿ ಬರ್ತಿದ್ದಾರೆ, ಮತ್ತೊಂದು ವಿಜಯಣ್ಣ ಬರ್ತಿದ್ದಾರೆ, ಮತ್ತೆ 2 ಹಾಡು. ಆವಾಗ ನೀವು ಕೇಳಿದಂಥ ಹಾಡು ಬಿರ್ದದ ಕಂಬಳದ ಎರುಬಂಟೆ ಬನ್ನಗ ದರಿಗೂಟ ಊರ್ನಗ ಮುರ್ಲೊಂದು ಬತ್ತಲು ಬಿರ್ದದ ಕಂಬಳ ಹಾಡು, ಅದು ನನ್ನದೇ ಹಾಡು. ಆ ನಂತರ ವಿಷಯ ಮಂಗ್ಲಿ ಹಾಡಿದ್ದಾರೆ ಅಂತ ಕಾಣ್ತೀವಿ. ಇನ್ನೊಂದು ಹಾಡನ್ನು ತೆಲುಗಿನ ಮಂಗ್ಲಿಯವರು ಹಾಡಿದ್ದಾರೆ, ಆ ಪನಿ ಪಡಿ ಅನ್ನುವಂಥ ಒಂದು ಹಾಡು. ಆ 2 ಹಾಡುಗಳು ನನಗೆ ಬರೆಯುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಮೊದಲಾಗಿ ವಿಜಯಕುಮಾರ್ ಕೊಡಿ ಅವರು. ಅದನ್ನು ವಿಶೇಷವಾಗಿ ಸಂಗೀತ ನಿರ್ದೇಶನ ಮಾಡಿದವರು ಮಣಿಕಾಂತ್ ಕತ್ರಿಯವರು. ಆ 2 ಹಾಡುಗಳನ್ನು ಕೂಡ ಕೇಳಿದ್ದೇನೆ ನಾನು. ತುಂಬ ಖುಷಿಯಾಯಿತು. ಯಾಕಂತ ಹೇಳಿದ್ರೆ ನನ್ನ ಪೆನ್ನಲ್ಲಿ ಕೂಡ ಇಂಥ ಒಂದು ಸಾಹಿತ್ಯ ಬರ್ತದಲ್ಲ ಅಂತೇಳಿ ಖುಷಿಯಾಯಿತು ನನಗೆ. ಈ ಹಿಂದೆ ಕೂಡ ಕೆಲವು ಸಿನಿಮಾಗೆ ಬರ್ತಿದ್ದೇನೆ ನಾನು. ಧರ್ಮದೇವಿ ಇರ್ಬೋದು, ಧರ್ಮಚಾವಳಿ ಇರ್ಬೋದು, ಪಿಲಿ ಇರ್ಬೋದು, ಬನ ದಿಗಿಲ್, ಇಂಥ ಸಿನಿಮಾಗಳಿಗೆಲ್ಲ ಸಾಹಿತ್ಯ ಬರೆದಿದ್ದೇನೆ. ಆದರೆ ಈ ಒಂದು ಹಾಡು ಮಾತ್ರ ಎರುಬಂಟೆ ಬನ್ನಗೆ ಎನ್ನುವಂಥ ಹಾಡು ನಾನು ತೀರಾ ಹಳ್ಳಿಯಿಂದ ಬಂದವನಾದ ಕಾರಣ ಆ ಕಂಬಳದ ಪ್ರತಿ ಭಾಗ ಕೂಡ ನನಗೆ ಗೊತ್ತಿದ್ದ ಕಾರಣ ಬರೆಯುವುದಕ್ಕೆ ನನಗೆ ಸುಲಭ ಆಯಿತು. ತುಂಬ ಮಂದಿ ನನ್ನ ಹತ್ರ ಹೌದಾದಿ ದರಿಗುಂಟ ಅಂತೇಳಿ ನನ್ನ ಹತ್ರ ಕೇಳ್ತಾ ಇದ್ರು. ಆ ಮುರ್ಲೊಂದು ಬಣ್ಣದಾದಿ ಅಂತ ಕೇಳ್ತಾ ಇದ್ರು. ಆ ದರಿಗುಂಟ ಎನ್ನುವುದಕ್ಕೆ ಕಂಬಳದಲ್ಲಿ ಹತ್ತಿರ ಹೋಗಿ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಮುರ್ಲೊಂದದಿ ಎನ್ನುವಂಥದ್ದು ತುಳು ಭಾಷೆಯ ಒಂದು ಭಾಳ ಹಿಂದಿನ ಒಂದು ಭಾಷೆ ಅದು. ಇಂಥ ಅನೇಕ ಶಬ್ದಗಳನ್ನು ಅದರಲ್ಲಿ ಉಪಯೋಗ ಮಾಡಿದ್ದೇನೆ. ಏನೇ ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಮಣಿಕಾಂತ್ ಕತ್ರಿ ಸರ್, ವಿಜಯಣ್ಣನಿಗೆ ಮತ್ತು ರಾಜೇಂದ್ರ ಸಿಂಗ್ ಬಾಬು ಸರ್, ತಮಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ವೀರಕಂಬಳ ಬಿರ್ದದ ಕಂಬಳ ಬಹುಶಃ ಭಾಳಷ್ಟು ವರ್ಷಗಳ ಹಿಂದೆ ಚಿತ್ರೀಕರಣ ಆಗಿ ಈಗ ಕಾಲ ಕೂಡಿ ಬರಬೇಕು ಅಂತೇವೆ. ಹಾಗಾಗಿ ಕಾಲ ಕೂಡಿ ಬಂದಿದೆ. ಒಂದು ಸಂತೋಷ ಏನು ಅಂತ ಕೇಳಿದರೆ, ನಮ್ಮ ಹಿರಿಯ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು, ನಾನು ಹೆಮ್ಮೆ ಪಡ್ತೇನೆ, ಒಂದು 50 ಸಿನಿಮಾಕ್ಕಿಂತಲೂ ಜಾಸ್ತಿ ಮಾಡಿದ್ದಾರೆ. ಆದರೆ ಇದರಲ್ಲಿ ಒಂದು ನಟನೆ ಮಾಡುವಂಥ ಅವಕಾಶ ಬಂದಾಗ ನನಗೆ ಸ್ಕ್ರಿಪ್ಟ್ ಇಲ್ಲ. ನಾನು ಅವ್ರ ಆ್ಯಕ್ಷನ್ ಮಾತ್ರ ಹೇಳಿದ್ರು, ಕಟ್ಟು ನಾನೇ ಹೇಳ್ಕೊಂಡದ್ದು. ಅದೊಂದು ಇಷ್ಟು ದೊಡ್ಡ ನಿರ್ದೇಶಕರ ಇದರಲ್ಲಿ ಅದು ಹೇಳಿಕೊಳ್ಳುವಂಥ ಒಂದು ಹೆಗ್ಗಳಿಕೆ ಕಂಬಳದಿಂದ ನನಗೆ ಬಂತು ಅಂತ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಜೊತೆಯಲ್ಲಿ ಕಾಂತಾರ ಶೂಟಿಂಗ್ ಹೋಗಬೇಕಾದ್ರೆ ನಾವು ಮೂಡುಬಿದಿರೆಯಲ್ಲಿ ಒಂದಿನ ಇದ್ರ ಬಗ್ಗೆ ಮಾತುಕತೆ ಎಲ್ಲ ಮಾಡ್ತಾ ಇದ್ವಿ. ನಾಡಿದ್ದು ನಾನು ಕಾಂತಾರ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ ಅಂದಾಗ ರಿಷಬ್ ಶೆಟ್ಟರಿಗೆ ಐನ್ ಸಿಕ್ಕಿದ್ರು, ಒಂದು ಕಾಲ್ ಮಾಡಿಸಿ ಅಂದರು. ಹಾಗೆ ನಾನು ಶೂಟಿಂಗ್ ಟೈಮಲ್ಲಿದ್ದಾಗ ಫೋನ್ ಮಾಡಿಸಿದೆ. ಆಗ ಕೇಳಿದ್ರು, ನಾನು ಕಂಬಳನೇ ಒಂದು ಮಾಡ್ತಾ ಇದ್ದೇನೆ, ನಿಮ್ಮ ಸಿನಿಮಾದಲ್ಲಿ ಕಂಬಳ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ರಿಷಬ್ ಶೆಟ್ಟರು ಒಂದೇ ಮಾತು ಹೇಳಿದ್ರು, ಇಲ್ಲ ಸರ್ ನಮ್ಮ ಒಂದು ಸೀನಸ್ ಇದೆ, ಅದೇ ನಿಮ್ಮ ಇದೆಯಾ ಕಂಬಳಕ್ಕೆ ಏನು ತೊಂದರೆ ಆಗೋದಿಲ್ಲ ಅಂತ ಒಂದು ಮಾತನ್ನು ಹೇಳಿದ್ರು. ಇದೆಲ್ಲ ನೆನಪು ಮಾಡ್ಕೊಳ್ಳೋದು ಯಾಕಂತ ಕೇಳಿದ್ರೆ, ಈ ವೀರ ಕಂಬಳ ಅಥವಾ ಬಿರ್ದದ ಕಂಬಳ ನಮ್ಮ ಸಂಸ್ಕೃತಿಯನ್ನು ಒಂದು ತೋರಿಸುವಂಥ ದೊಡ್ಡ ಪ್ರಯತ್ನ ಇದು. ಬಹುಶಃ ಕಾಂತಾರ ನಿಮಗೆಲ್ಲ ಗೊತ್ತಿದೆ. ನನಗೆ ಒಂದಷ್ಟು ಜನ ನನ್ನ ಕಂಬಳದ ಅಭಿಮಾನಿಗಳು ಎಲ್ಲೆಲ್ಲೋ ವಿದೇಶದಲ್ಲಿದ್ದಾರೆ. ಅವರು ನಿಮಗೋಸ್ಕರ ನಾವು ಸಿನಿಮಾ ನೋಡಿದ್ದೇವೆ ಅಂತ ಹೇಳುವಂಥ ಮಾತು ಕೂಡ ಬಂದಿದೆ. ಹಾಗಾಗಿ ಬಿರ್ದದ ಕಂಬಳ ಕೂಡ ಅದೇ ಒಂದು ಮಟ್ಟದಲ್ಲಿ ನಮ್ಮ ಎಲ್ಲ ಕಂಬಳದ ಸ್ನೇಹಿತರು, ಒಂದು ಲಕ್ಷಾನುಗಟ್ಟಲೆ ಜನ ವಿದೇಶದಲ್ಲಿದ್ದಾರೆ. ಅವರು ಕೂಡ ಈ ಸಿನಿಮಾವನ್ನು ಗೆಲ್ಲಿಸ್ತಾರೆ ಅನ್ನುವ ಪೂರ್ಣ ವಿಶ್ವಾಸ ನಮಗಿದೆ. ನಾವು ನಂಬಿರುವಂಥ ಎಲ್ಲ ಈ ಮಣ್ಣಿನ ದೈವ ದೇವರುಗಳು, ನಂಬಿರುವಂಥ ದೇವರು ಈ ಸಿನಿಮಾ ಗೆಲ್ಲುವಲ್ಲಿ ನಮಗೆಲ್ಲ ಆಶೀರ್ವಾದ ಮಾಡಲಿ. ಎಲ್ಲ ಮಾಧ್ಯಮದ ಸ್ನೇಹಿತರ ಮುಖಾಂತರ ಎಲ್ಲ ಈ ಮಾಧ್ಯಮದವರು ನಮ್ಮನ್ನು ಗೆಲ್ಲಿಸುವವರು ನೀವೇ, ಸೋಲಿಸುವವರು ನೀವೇ. ಹಾಗಾಗಿ ನಿಮ್ಮೆಲ್ಲರ ದೊಡ್ಡ ಮಟ್ಟಿನ ಒಂದು ವಿಶ್ವಾಸವನ್ನು ಕೋರ್ತಾ ಈ ಚಿತ್ರ ಗೆಲ್ಲಿ ಎಂಬುದು ಹಾರೈಕೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಜೈ ಮಿತಜ ಭಟ್ಟಿತ್ರ ಕಂಬಳ ಕ್ಷೇತ್ರದ ಸಾಧಕರೇ, ಮಾಧ್ಯಮ ಮಿತ್ರರೇ, ಬಿರ್ದದ ಕಂಬಳ ಒಂದು ಬಾರಿ ಪುರ್ಲೂರು ಮೂಡಿದು ಬರೋದು ಪಡೆದ 55 ವರ್ಷದ ದಾದ ಅನುಭವ ಉಂಟು. ಐಟು ಒಲ್ಪಲ ಕಂಬಳಗ ಅಪಚಾರ ಅವರ ಲೆಕ್ಕ, ಮೂಲ ಸ್ವರೂಪಕ್ಕೂ ತೊಂದರೆ ಬರೋಣ ಲೆಕ್ಕ, ಎಚ್ಚರಿಕೆ ವಹಿಸೋನಲ್ಪ ಕ್ಷಣ ಕ್ಷಣಟ್ಲ ಯಾನು ಮಾರ್ಗದರ್ಶನ ಕೊರೊಂದು ಬಂತೆ.
ಎನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಮಾರ್ಗದರ್ಶನ ಅಂತ ಬರ್ಪಣೆ ಹೇಳ್ತಲ್ಲ, ರಾಜೇಂದ್ರ ಸಿಂಗ್ ಬಾಬು ಈ ಬಗ್ಗೆ ಭಾರೀ ಸಮಾಲೋಚನೆ ಮತ್ತು ದೀರ್ಘ ಅರಿವರಿ ಚಿತ್ರ ನಿರ್ದೇಶಕರೇ ಅದು ಎಂಚೆಂಚಿನ ಆಲೋಚನೆ ಮಲ್ಪಡ ಈ ಪೂರಲ ಆಲೋಚನೆ ಮಲ್ತಿದ್ದೇನೆ ಅರೆತ್ತು ತೂತಿರು ಯಾಕಂಡ ನೆಟ್ ಏತ್ ಸತ್ಯ ಉಂಡು ಎಂಚ ಮಲ್ಪೊಲಿ ಪನ್ನ ಈ ದೃಷ್ಟಿಲಿ ಬಿರುದದ ಕಂಬಳ ದಾಯ ಬತ್ತುಜಿ ಇದು ಭಾರಿ ನಿರೀಕ್ಷೆ ಇತ್ತೆ. ಕಂಬಳ ಪ್ರಾರಂಭ ಇಂಚಾಂಡು ಐದು ಬೊಕ್ಕ ಐತಪ್ಪ ಎಂಕ್ಲಿಂಚ ಬೆಳೆದು ಬತ್ತ ದಾದ ಮಾತ ಸಮಸ್ಯೆಗಳನ್ನು ಎದುರುತ್ತಾ ಆಂಡಲ ತರದಗ್ಗ ಒಂದೇ ಕಂಬಳ ನೆಡೆಮುಟ್ಟ ಬರ್ಪು ನಲ್ಪ ನಮ್ಮ ಉವಾ ಪ್ರತಿಫಲಕ್ಷಂದೆ ಕೆಲಸ ಮಲ್ತೊಂದು ಬಹುತನೈಕಿ ಇನ್ನಿ 55 ವರ್ಷ ಪಿರವುದ ಒಂಜಿ ಸಾಧನೆಗೆ ಎಂಕ ಧನ್ಯತದ ಕ್ಷಣ ಉಂಟು. ಬಂಧುಗಳೇ, ವೀರಕಂಬಳ ಕೂಡ ಇವತ್ತು ಕನ್ನಡದಲ್ಲಿ ಬರ್ತಾ ಇದೆ. 5 ಭಾಷೆಗಳಲ್ಲಿ ಬರಬೇಕು ಅಂತ ಹೇಳಿದರು. ಅನೇಕ ಸಂದರ್ಭಗಳಲ್ಲಿ ಈ ಕಂಬಳಕ್ಕೋಸ್ಕರ ಬೆಂಗಳೂರಿನವರೆಗೂ ಹೋಗಿದ್ದೇವೆ. ಬೇರೆ ಬೇರೆ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡಿದ್ದೇವೆ. ನಿಮಗೆ ಬೇಕಾದ ಹಾಗೆ ಮಾಡುವುದಕ್ಕಿಂತ ಹೆಚ್ಚು ಕಂಬಳದ ಮೂಲ ಸ್ವರೂಪಕ್ಕೆ ತೊಂದರೆ ಬರದ ಹಾಗೆ ನೋಡಿ ಅಂತ ಹೇಳಿದಾಗ ರಾಜೇಂದ್ರ ಸಿಂಗ್ ಬಾಬು ಅವರು ಒಂದೇ ಮಾತು ಹೇಳಿದರು, ಮೂಲ ಸ್ವರೂಪಕ್ಕೆ ತೊಂದರೆ ಬರುವುದಿಲ್ಲ, ಆದರೆ ಇದು ಡಾಕ್ಯುಮೆಂಟೇಷನ್ ಅಲ್ಲ, ಇದು ಸಿನಿಮಾ. ಈ ಸಿನಿಮಾಕ್ಕೆ ಬೇಕಾದ ರೀತಿಯಲ್ಲಿ ಜನ ಒಪ್ಪುವ ರೀತಿಯಲ್ಲಿ ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿದಾಗ ಕ್ಷಣಕ್ಕೂ ಅವರೊಂದಿಗೆ ನಾನಿದ್ದೆ, ಹಾಡುವುದನ್ನು ಕೇಳಿದ್ದೆ, ಅವರಿದ್ದಲ್ಲಿಗೂ ಹೋಗಿದ್ದೆ. ಎಲ್ಲವನ್ನು ಮಾಡಿದಾಗ ನನಗೆ ಇವತ್ತು ಕಂಡದ್ದು, ನಾನು ಬಿರುದದ ಕಂಬಳ ಆಗಲಿ ವೀರ ಕಂಬಳ ಆಗಲಿ ಇದಕ್ಕೆ ನಾನೊಬ್ಬ ಕಾರಣ ಅಲ್ಲ. ನಾವೆಲ್ಲ ಆನೆಯ ಮೇಲೆ ಇವತ್ತು ಕೂತು ದೊಡ್ಡ ಮನುಷ್ಯರಾಗಿ ಇದ್ದೇವೆ. ನಾವು ಬೆಳೆದದ್ದಕ್ಕಿಂತ ಕಂಬಳ ನಮ್ಮನ್ನು ಹೆಚ್ಚಾಗಿ ಬೆಳೆಸಿದೆ. ಈ ಬಿರುದದ ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ನಾನು ಈವರೆಗೆ ಈ ಕಂಬಳದ ಸಾಧನೆಗೆ ಯಾರೆಲ್ಲ ಸಹಕರಿಸಿದ್ದಾರೆ ಅವರಿಗೆ, ಅದು ಕೋಣ ಕಟ್ಟಿದವರು ಇರ್ಬೋದು, ಕಂಬಳ ಮಾಡಿದವರು ಇರ್ಬೋದು, ಓಡಿಸಿದವರು ಇರ್ಬೋದು, ಅಥವಾ ಅಭಿಮಾನಿ ಬಳಗ ಸಹೃದಯ ಪ್ರೇಕ್ಷಕ ವರ್ಗ ಇದೆಲ್ಲ, ಅವರಿಗೆ ನನ್ನ ಅಂತರಾಳದಲ್ಲೇ ಇದನ್ನು ಸಮರ್ಪಿಸ್ತಾ ಇದ್ದೇನೆ ಅನ್ನುವಂಥ ಮಾತುಗಳೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಬಿರುದದ ಕಂಬಳ ವೀರಕಂಬಳ ಈ ಒಂದು ಚಲನಚಿತ್ರ ಬಹಳ ಜನರ ನಿರೀಕ್ಷೆ. ಈ ಒಂದು ಚಲನಚಿತ್ರ ಯಾವಾಗ ಬಿಡುಗಡೆ ಆಗ್ತದೆ, ಇದನ್ನು ಯಾವಾಗ ನಾವು ನೋಡಿ ಕಣ್ತುಂಬಿಸಿಕೊಳ್ಳುವುದು ಅಂತ ನಮ್ಮ ಕಂಬಳಾಭಿಮಾನಿಗಳು ಬಹಳಷ್ಟು ಕಾತ್ರದಿಂದ ಕಾಯ್ತಾ ಇದ್ದಾರೆ. ನಮಗೆಲ್ಲ ಬಹಳ ಸಂತೋಷ, ಯಾಕೆಂದರೆ ನಾವು ಕಂಬಳದ ಅಭಿಮಾನಿಗಳು. ಕಂಬಳ ಒಂದು ಚಲನಚಿತ್ರವಾಗಿ ಒಂದು ತೆರೆಯಲ್ಲಿ ಬರುವುದನ್ನು ಕಾಣಬೇಕು ಅಂತ ನಾವು ಕೂಡ ಅದನ್ನು ಕಾಯ್ತಾ ಇದ್ದೇವೆ. ಅದಕ್ಕೂ ವಿಶೇಷವಾಗಿ ರಾಜೇಂದ್ರ ಸಿಂಗ್ ಬಾಬು ಒಬ್ಬ ಹಿರಿಯ ನಿರ್ದೇಶಕನಾಗಿ, ಈ ರಾಜ್ಯದ ಗೌರವದ ನಿರ್ದೇಶಕರಾಗಿ, ನಾವೆಲ್ಲ ಎಳೆಯ ಪ್ರಾಯದಿಂದ ಕೂಡ ರಾಜೇಂದ್ರ ಸಿಂಗ್ ಬಾಬುರವರ ಈ ಹೆಸರನ್ನು ಕೇಳ್ತಾ ಚಲನಚಿತ್ರವನ್ನು ಅವರು ಮಾಡಿದಂಥ ಚಲನಚಿತ್ರವನ್ನು ನೋಡಿ ಸಂತೋಷಪಟ್ಟವರು. ಅವರು ನಮ್ಮ ಈ ಕಂಬಳದ ಬಗ್ಗೆ ಒಂದು ಚಿತ್ರ ನಿರ್ಮಾಣ ಮಾಡುವುದಿದ್ದರೆ ಅದರ ಹಿಂದೆ ಭಾಳಷ್ಟು ಪರಿಶ್ರಮ ಇದೆ, ಸತ್ಯ ಇದೆ, ಮತ್ತು ಅವರು ಭಾಳ ಆಳವಾಗಿ ಅಧ್ಯಯನ ಮಾಡ್ತಾರೆ. ಮತ್ತು ಆ ಚಲನಚಿತ್ರ 100ಕ್ಕೆ 100ರಷ್ಟು ಕೂಡ ಯಶಸ್ಸನ್ನು ಕಾಣ್ತದೆ ಎಂಬ ಒಂದು ನಮ್ಮ ವಿಶ್ವಾಸ ನಮಗೆಲ್ಲ ಇದೆ. ಗುಡಪಾಲ್ ಕಡಂಬ್ರವರು ಆ ಚಲನಚಿತ್ರಕ್ಕೆ ಬೇಕಾಗುವಂಥ ಏನೆಲ್ಲ ಕಂಬಳದಿಂದ ಏನೆಲ್ಲ ಬೇಕಾಗ್ತದೆ, ಏನೆಲ್ಲ ಮೆಟೀರಿಯಲ್ ಬೇಕು, ಯಾವ ರೀತಿ ಕಂಬಳ ಆಗಿದೆ, ಕಂಬಳದ ಇತಿಹಾಸ ಏನು, ಹಿನ್ನೆಲೆ ಏನು, ಕಂಬಳ ಈಗ ಆಧುನಿಕ ಸ್ಪರ್ಶ ಯಾವ ರೀತಿ ಆಗಿದೆ, ಕಂಬಳ ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆಯೊಂದಿಗೆ ಯಾವ ರೀತಿ ನಡೀತಾ ಇತ್ತು, ರಾಜ ಮಹಾರಾಜರ ಕಾಲದಲ್ಲಿ ಕಂಬಳ ನಡೆಯುವ ಬಗ್ಗೆ, ಇದನ್ನೆಲ್ಲ ಒಂದು ಚಿತ್ರ ನಿರ್ಮಾಪಕರಿಗೆ ಹಾಗೂ ಅದನ್ನು ಚಿತ್ರದ ತಂಡದವರಿಗೆ ತಿಳಿಸುವಂಥ ಕೆಲಸವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಈಗಾಗಲೇ ಅವರು ರಾಜೇಂದ್ರ ಸಿಂಗ್ ಬಾಬುರವರು ತಿಳಿಸಿದ್ದಾರೆ. ನಮ್ಮ ಅರುಣ್ ರೈ ಅವರು ಈ ಚಲನಚಿತ್ರದ ಬಗ್ಗೆ ಭಾಳ ವರ್ಷಗಳ ಹಿಂದೆ ನಮಗೆ ಇದನ್ನು ತಿಳಿಸ್ತಾ ಇದ್ದರು. ಕಂಬಳ ಒಂದು ಚಲನಚಿತ್ರ ಮಾಡ್ತಾ ಇದ್ದೇವೆ, ತಾವೆಲ್ಲ ಸಹಕಾರ ಮಾಡಬೇಕು ಅಂತ. ಈ ಯುವಕರು ಈ ನಮ್ಮ ಹಳೆಬೇರು ಮತ್ತು ಹೊಸ ಚಿಗುರು ಈ ಎರಡೂ ಸೇರಿ ಈ ಕೊಂಡಾಗ ಅದು ಯಶಸ್ವಿ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಕಂಬಳ ಒಂದು ಸತ್ಯದ ಕ್ರೀಡೆ, ವೀರ ಕ್ರೀಡೆ, ಸಾಹಸ ಕ್ರೀಡೆ. ಇದು ದೇಶ ಅಲ್ಲ, ವಿದೇಶದಲ್ಲಿ ಕಂಬಳದ ಅಭಿಮಾನಿಗಳು ಈಗ ಬಹಳಷ್ಟು ಲಕ್ಷಾಂತರ ಮಂದಿ ಇದ್ದಾರೆ.
ಆದ್ದರಿಂದ ನಮ್ಮ ಈ ಒಂದು ಕಂಬಳ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಮ್ಮವರೇ ಮಣಿಕಂಠ ಗದ್ರಿ ಅವರದ್ದು ಒಂದು ಕಂಬಳ, ಬಿರುದಿನ ಕಂಬಳದಲ್ಲಿ ಅವರದ್ದು ಒಂದು ದೊಡ್ಡ ಬಿರುದನ್ನು ಅಲ್ಲಿ ತೋರ್ಪಡಿಸಿದ್ದಾರೆ. ಒಳ್ಳೆಯ ಪೇಜಾವರವರು ದೊಡ್ಡ ಸಾಹಿತಿ, ಒಳ್ಳೆಯ ಕಲಾವಿದರು, ಎಲ್ಲರನ್ನು ಸೇರಿಸಿ ಬಿರುದಿನ ಕಂಬಳ ಆಗಿದೆ. ನಾವೆಲ್ಲ ಈ ಕಂಬಳ, ಬಿರುದಿನ ಕಂಬಳ ಕಾಂತಾರವನ್ನು ಮೀರಿ ನಿಲ್ಲುವಷ್ಟು ಬೆಳೆಯಬೇಕು ಅಂತ ನಾವು ಕಂಬಳಾಭಿಮಾನಿಗಳು ಈ ಸಂದರ್ಭದಲ್ಲಿ ಆಶಿಸ್ತಾ, ಪತ್ರಿಕಾ ಮಾಧ್ಯಮದವರು ತಾವೆಲ್ಲ ಇದ್ದೀರಿ, ತಾವು ಒಂದಿಷ್ಟು ಇದಕ್ಕೆ ಪುಷಪ್ ಕೊಟ್ಟರೆ 4 ಪಟ್ಟು ಈ ಕಂಬಳ, ಬಿರುದಿನ ಕಂಬಳ ಜನರ ಮನಸ್ಸಿಗೆ ತಲುಪ್ತದೆ ಅಂತ ಹೇಳ್ತಾ, ಅವರಿಗೆ ಇಲ್ಲಿಯ ನಮ್ಮ ತುಳುನಾಡಿನ ಎಲ್ಲ ದೈವ ದೇವರುಗಳ ಅನುಗ್ರಹ ಈ ಒಂದು ಬಿರುದಿನ ಕಂಬಳದ ಚಲನಚಿತ್ರ ತಂಡಕ್ಕೆ ಇರಲಿ ಅಂತ ಮತ್ತೊಮ್ಮೆ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತದೆ. ಈ ಚಿತ್ರಕ್ಕೆ ಮುಖ್ಯಮಂತ್ರಿಗಳು ಈ ಸರಿ ಬಡ್ಜೆಟಲ್ಲಿ ಏನು ಬೇಕು ಕಂಪ್ಲೀಟ್ ಮಾಡ್ತೀನಿ ಅಂತಿದ್ದಾರೆ. ನಮಗೇನು ಬೇಡ, ಒಂದು ಟ್ಯಾಕ್ಸ್ ಫ್ರೀ ಮಾಡಿಕೊಡ್ಬೇಕು. ಇದನ್ನು ಮಾಧ್ಯಮದವರು ಸ್ವಲ್ಪ ಒತ್ತಿ ಇಂಥ ಚಿತ್ರಗಳಿಗೆ ಟ್ಯಾಕ್ಸ್ ಫ್ರೀ ಕೊಟ್ಟರೆ ಅದು ಒಂದು ಪ್ರಾದೇಶಿಕ ಭಾಷೆಯ ಚಿತ್ರ ಆಗಿರೋದ್ರಿಂದ ನಾನು ದೇವಿಪ್ರಸಾದ್ ಶೆಟ್ಟಿಯವ್ರನ್ನೂ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿದ್ದೇನೆ. 27ನೇ ತಾರೀಕು ರಿಲೀಸ್ ಆಗ್ತಿದ್ದಂಗೆ ಅವ್ರಿಗೂ ತೋರ್ಸೋಕ್ಕೆ ಕರೆದು ಅಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿಸ್ಬೇಕು ಅಂತಿದ್ದೀನಿ. ಆವಾಗ ತಮ್ಮ ಸಹಕಾರ ತುಂಬ ಬೇಕು ಸರ್. ನಮ್ಮ ಖಾದರ್ ಅವರು ಹೇಳಿದ್ದಾರೆ, ನಮ್ಮ ಅಶೋಕ್ ರಾಯ್ ಅವರು ಹೇಳಿದ್ದಾರೆ, ಎಲ್ಲರೂ ಇದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಖಂಡಿತ ಮಾಡಿಸೋಣ ಅಂತ. ಸೊ ಮುಖ್ಯಮಂತ್ರಿಗಳು ಮಾಡ್ತಾರೆ, ನನಗೇನಂದ್ರೆ 2ನೇ ಸಂದೇಹ ಇದೆ. ಬಟ್ ಆದರೂ ನಾವು ಪ್ರಯತ್ನ ಪಡಬೇಕಷ್ಟೇ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಎಲ್ಲ ವಿದ್ವಾಂಸರಿಗೂ, ಸ್ನೇಹಿತರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳು. ಕಂಬಳದಲ್ಲಿ ಒಬ್ಬ ಸಂಗೀತ ನಿರ್ದೇಶಕನಾಗಿ, ಒಬ್ಬ ತಂತ್ರಜ್ಞನಾಗಿ ಇರುವುದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಐ ರಿಯಲಿ ಫೀಲ್ ಬ್ಲೆಸ್ಡ್ ಆ್ಯಂಡ್ ದ್ಯಾಟ್ ಟು ನಮ್ಮ ಲೆಜೆಂಡ್ರಿ ಡೈರೆಕ್ಟರ್ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರ ನಿರ್ದೇಶನದಲ್ಲಿ. ಯಾಕಂದರೆ ನಾವು ಇದು ಸುಳ್ಳಲ್ಲ, ಯಾಕಂದರೆ ಅವರ ಚಿತ್ರಗಳನ್ನು ನೋಡಿ ಅದರಲ್ಲಿರುವಂಥ ಹಾಡುಗಳನ್ನು ಕೇಳಿ ಬೆಳೆದಂಥವ್ರು. ಅದೊಂದು ಅವರ ಅಂಡರಲ್ಲಿ ಟು ವರ್ಕ್ ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್, ಇಟ್ಸ್ ರಿಯಲಿ ಅ ಡ್ರೀಮ್ ಕಮ್ ಟ್ರೂ. ಥ್ಯಾಂಕ್ ಯು ಸರ್. ನಾನು ಒಂದು ಸಂಗೀತ ನಿರ್ದೇಶಕನ ಪಾತ್ರಕ್ಕೆ ಒಂದು ನ್ಯಾಯ ಕೊಡ್ತೀನಿ ಅನ್ನೋದಕ್ಕೆ ನೀವು ನಂಬಿಕೆ ಇಟ್ಟು ನನಗೆ ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು. ಆ್ಯಂಡ್ ಅಗೈನ್ ಐ ವುಡ್ ಲೈಕ್ ಟು ಥ್ಯಾಂಕ್ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಸರ್. ಯಾಕಂದರೆ ಅವರು ಇದರಲ್ಲಿ ಈಸ್ ಒನ್ ಆಫ್ ದ ವೆರಿ ಮೈನ್ ಪಿಲ್ಲರ್ ಈ ಒಂದು ಚಿತ್ರ ಆಗೋಕ್ಕೆ. ಆ್ಯಂಡ್ ಕಂಬಳದ ಬಗ್ಗೆ ಹೇಳೋದಾದರೆ, ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ, ಇಲ್ಲಿನ ಕಥೆಗಳು, ಇಲ್ಲಿನ ಜಾನಪದ ಆಚರಣೆಗಳು, ಸೊಗಡು ಎಲ್ಲನೂ ಒಂದು ಗಣಿ ಇದ್ದ ಹಾಗೆ. ಅದು ಚಿನ್ನ, ವಜ್ರ, ಅದಕ್ಕಿಂತ ಮಿಗಿಲಾಗಿದ್ದು ಇವಾಗ ಆಲ್ರೆಡಿ ನೀವು ನೋಡಿದ್ದೀರಾ ಕಾಂತಾರ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ. ಅದೇ ಥರ ಅದರಲ್ಲಿ ಇನ್ನೊಂದು ನಮ್ಮ ಪ್ರಮುಖ ಒಂದು ದೈವಿಕ ಆಚರಣೆಯಾದ ಕಂಬಳ, ಅದರ ಬಗ್ಗೆ ಒಂದು ಸಿನಿಮಾ ಮಾಡಿ ಅದನ್ನು ಜಗತ್ತಿಗೆಲ್ಲ ತೋರಿಸೋಕ್ಕೆ ಹೊರಟಿರುವಂತಹ ರಾಜೇಂದ್ರ ಸಿಂಗ್ ಬಾಬು ಸರ್ ಆ್ಯಂಡ್ ಮೈನ್ಲಿ ಅವರ್ ಲವ್ಲಿ ಬಿಲವ್ಡ್ ಪ್ರೊಡ್ಯೂಸರ್ ಅರುಣ್ ಕುಮಾರ್ ತೋಡರ್ ಸರ್. ರಿಯಲಿ ಇಟ್ಸ್ ಅನ್ ಆನರ್. ಆ್ಯಂಡ್ ಎಲ್ಲ ದಿಗ್ಗಜರು, ಹಿರಿಯರು ಎಲ್ಲರಿದ್ದಾರೆ. ಇವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಈ ಸಿನಿಮಾ ಮಾಡಿದ್ದೀವಿ. ಆ್ಯಂಡ್ ಅಗೇನ್ ಮೈಮ್ ರಾಮದಾಸ್ ಸರ್ ಹೇಳಿದಾಗೆ ಆ ಒಂದು ಫಸ್ಟ್ ಸಾಂಗಿಗೆ ಏನೊಂದು ಡೈರೆಕ್ಟರ್ ಸರ್ ಇದೊಂದು ಡಿಸ್ಕ್ರಿಪ್ಷನ್ ಇತ್ತಂದರೆ, ಒಂದು ಕಂಬಳ ನಡೆಯುವಾಗ ಆ ಕಂಬಳದ ಜಾಗದಲ್ಲಿ ಏನು ನಡೆಯುತ್ತದೆ ಅದನ್ನೇ ನಾವು ಒಂದು ಸಾಂಗಾಗಿ ಯೂಸ್ ಮಾಡಬೇಕು ಅಂತ. ಅದಕ್ಕೆ ಒಂದು ಕಮೆಂಟ್ರಿ ಇರ್ತದೆ, ಅದರಲ್ಲಿರುವಂಥ ಅಲ್ಲಿ ಸುತ್ತಮುತ್ತಲಿರುವಂಥ ನಮ್ಮ ಜಾನಪದ ಶೈಲಿಯಲ್ಲಿ, ನಮ್ಮ ಸಂಗೀತೋಪಕರಣಗಳಲ್ಲಿ ಇರುವಂತಹ ಒಂದು ಹಾಡು, ಮತ್ತು ಈ ಎಲ್ಲ ಕಂಬಳದಲ್ಲಿರುವ ಎಲ್ಲ ಒಂದು ಎತ್ತುಗಳಾಗಲಿ ಎಲ್ಲರೂ ದೇ ಆರ್ ಆಲ್ ಲೈಕ್ ಸೂಪರ್ ಸ್ಟಾರ್, ಲೈಕ್ ಜಸ್ಟ್ ಲೈಕ್ ಆರ್ ಕ್ರಿಕೆಟರ್ಸ್. ಧೋನಿ, ಕಾಲ ಎಲ್ಲ ಅಂದರೆ ಒಬ್ಬೊಬ್ಬರಿಗೂ ಫ್ಯಾನ್ ಫಾಲೋಯಿಂಗ್ ಇದೆ. ಸೊ ಇಟ್ ಈಸ್ ಲೈಕ್ ಒಬ್ಬ ಪ್ರೇಕ್ಷಕ ಬಂದು ಕಂಬಳ ನೋಡಿದಾಗ ಯಾವುದನ್ನೆಲ್ಲ ನೋಡಿ ಆನಂದಿಸ್ತಾನೆ, ಯಾವ ಥರ ಎಲ್ಲ ಆಗುತ್ತೆ ಅಂತ ಹೇಳೋ ಥರ ಒಂದು ನೈಜತೆಯಿಂದ ಒಂದು ಸಾಂಗ್ ಮಾಡಿದ್ವಿ. ಸೊ ಈ ಸಾಂಗಿಗೆ ಕೆ ಪೇಜಾವರ್ ಸರ್ ಅದ್ಭುತವಾಗಿ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡೋದು ತುಂಬ ಈಸಿ. ಯಾಕಂದರೆ ಅವರು ಬರೆದಿರುವಂಥ ಪದಗಳಲ್ಲಿ ಅಷ್ಟೊಂದು ನುಡಿಮುತ್ತುಗಳಿರುತ್ತೆ, ಅದು ಮೇಂಟರಿಗಿರುತ್ತೆ ಒಬ್ಬ ಸಂಗೀತ ನಿರ್ದೇಶಕನಾಗಿ. ಆಮೇಲೆ ಏನಾದರೂ ಒಂದು ಚೇಂಜ್ ಮಾಡಿ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಬರೆದುಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅವರನ್ನು ಪ್ರೀತಿಯಿಂದ ಮಾಸ್ಟರ್ ಅಂತಲೇ ಕರೆಯೋದು. ಯಾಕಂದರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರುವಂಥವರು. ಹಾಗಾಗಿ ಸಂಗೀತಕ್ಕೆ ಅವರು ಸಾಹಿತ್ಯವನ್ನು ಬರೆದಾಗ ಅದೊಂದು
ಸಮಾಗಮ, ಅದೊಂದು ಮಿಲನ. ಯಾವುದೇ ಒಂದು ಟ್ಯೂನಿಗೆ ಒಂದು ಕರೆಕ್ಟಾದ ಒಂದು ಸಾಹಿತ್ಯ ಬಂದ್ರೇ ಅದಕ್ಕೆ ಆತ್ಮ, ಒಂದು ಜೀವ ಬಂದಾಗೆ. ಸೊ ಅದನ್ನೆಲ್ಲ ನಾನು ಬರೀ ಟ್ಯೂನ್ ಹಾಡಿದರೆ ಅದು ಅರ್ಥ ಆಗಲ್ಲ. ಅದಕ್ಕೊಂದು ಜನರಿಗೆಲ್ಲ ಅದನ್ನು ರೀಚ್ ಮಾಡುವಂಥ ಪವರ್ ಇರೋದು ಲಿರಿಕ್ಸಿಗೆ. ಸೊ ಕೆ ಪೇಜ್ ಅವರು ಸರ್ ಇದರಲ್ಲಿ 2 ಸಾಂಗಿಗೆ ಬರೆದಿದ್ದಾರೆ. ಒಂದು ಏರು ಬಂಟೆ ಬನ್ನಾಗ, ಅದನ್ನು ಅಗೇನ್ ಮೈಮ್ ರಾಮದಾಸ್ ಅವರು ಹಾಡಿದ್ದಾರೆ. ಮಾಸ್ಟರ್, ಅದು ನಿಮ್ಮನ್ನು ನಾನು ಪ್ರೀತಿಯಿಂದ ಮಾಸ್ಟರ್ ಅಂತಲೇ ಕರೀದೆ. ಯಾಕಂದರೆ ಇವರೆಲ್ಲ ನಮ್ಮ ಜಾನಪದವನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥವ್ರು. ನಾನು ತುಂಬಾ ಇವರಿಂದ ಕಲ್ತಿದ್ದೀನಿ, ಇವ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ, ಹಾಗೂ ನನಗೆ ಗೊತ್ತಿಲ್ಲವಂಥ ಕೆಲವೊಂದು ವಿಷಯಗಳನ್ನು ಇವ್ರ ಹತ್ರನೇ ಕೇಳಿ ತಿಳ್ಕೊಂಡಿದ್ದೀನಿ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳೋದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಸೊ ಐ ಆಮ್ ಆಲ್ಸೋ ಯುವರ್ ಸ್ಟೂಡೆಂಟ್. ಸೊ ಹಾಗಾಗಿ ಮಾಸ್ಟರ್ ಅಂತ ಕರಿತೀನಿ. ಅವ್ರದ್ದು ವಾಯ್ಸಲ್ಲಿರುವಂಥ ಪವರ್ ಅದು ನನಗೆ ಇವಾಗ ಲೇಟೆಸ್ಟ್ ಆಗಿ ನಾವು ಯಾವುದೇ ಬೇರೆ ರಾಜ್ಯಗಳಿಗೆ ಹೋಗಿ ಹುಡುಕಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಐ ಬಿಲೀವ್ ದಟ್ ನೀವು ಹಾಡ್ತೀರಾ ಅಂತ. ಹಾಗೆ ನೀವು ಹೇಳಿದಾಗೆ ನಾನು ಅಲ್ಲೇ ಇದ್ದೆ, ಬಟ್ ನಿಮಗೆ ನಾನು ಕಾಣಿಸ್ಕೊಂಡಿಲ್ಲ. ಯಾಕಂದರೆ ನಾನು ಬಂದರೆ ನೀವೇನು ಕನ್ಫ್ಯೂಸ್ ಆಗ್ತೀರಾ ಅಂತ ಶಿವ ಅವರು ಎಲ್ಲನೂ ಓಕೆ ಮಾಡ್ತಾಯಿದ್ರು. ಆ್ಯಂಡ್ ಹಾಗೆ ತುಳುವಲ್ಲಿ ನೀವು ಹಾಡಿದಂಥ ಒಂದು ಪವರ್, ಅದನ್ನು ನಾವು ಕನ್ನಡದಲ್ಲಿ ಯಾರ ಹತ್ರ ಹಾಡಿಸೋದು ಅಂತ ನಾನೇ ಕನ್ಫ್ಯೂಸ್ ಆಗಿ ಸರ್ ಅಂತ ಕೇಳಿದಾಗ ಅವ್ರು ಸರ್ ಕಡೆ ಕೇಳಿದಿಲ್ಲ, ಅದು ರಾಮದಾಸ್ ಅವರೇ ಹಾಡಬೇಕು. ಯಾಕಂದರೆ ಆ ಪವರು, ಆ ಫೀಲ್. ಯಾಕಂದರೆ ನೀವು ಬರೀ ಗಾಯಕನಾಗಿ ಹಾಡಿಲ್ಲ, ಯಾಕಂದರೆ ನಿಮಗೆ ಇಲ್ಲಿ ಇರುವಂಥ ಸಂಸ್ಕೃತಿ ಗೊತ್ತು. ಹಾಗಾಗಿ ಅದನ್ನೇ ನೀವು ರಿಮೋಟ್ ಮಾಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್. ಆ್ಯಂಡ್ ಅಗೇನ್ ಕೆ ಪೇಜ್ ಅವರು ಸರ್ ಇನ್ನೊಂದು ಸಾಂಗ್ ಒಂದು ಬರ್ತಿದ್ದಾರೆ. ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ ಅರುಣ್ ರೈ ತೋಡರ್ ಅವರಿಗೆ. ಯಾಕಂದರೆ ತುಳುವಿಗೆ ಪ್ರಪ್ರಥಮ ಬಾರಿಗೆ ನಮ್ಮ ಪ್ರಖ್ಯಾತ ಗಾಯಕಿಯಾದ ಮಂಗ್ಲಿಯವರನ್ನು ಇದರಲ್ಲಿ ಪರಿಚಯಿಸ್ತಾ ಇದ್ದಾರೆ. ಆ್ಯಂಡ್ ಹಿ ವಾಸ್ ವೆರಿ ಅಡಮೆಂಟ್, ಅಂದರೆ ತುಂಬ ಹಠ, ಅವರೇ ಬೇಕು ಅಂತ. ಸೊ ನಾವು ಮೋಸ್ಟ್ ಐ ಥಿಂಕ್ ಒಂದು 6 to 7 months ಮಂಗ್ಲಿಯವರ ಡೇಟ್ಗೆ ವೆಯ್ಟ್ ಮಾಡಿದ್ವಿ. ಆ್ಯಂಡ್ ಕನ್ನಡ ಹಾಗೂ ತುಳುವಲ್ಲಿ 2ರಲ್ಲೂ ಮಂಗ್ಲಿಯವರೇ ಹಾಡಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ, ಇದು ಒಬ್ಬ ತುಳು ಗೊತ್ತಿಲ್ಲದಂತಹ ಒಬ್ಬ ಸಿಂಗರ್ ಹಾಡಿದಾರ ಅನ್ನುವಂಥದ್ದು ಅವರಿಗೆ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಶಿ ರಿಯಲಿ ಲವ್. ಅವರೊಂದು 2 hours ನಮ್ಮ ಜೊತೆ ಬಂದು ಮತ್ತೆ ಈ ಸಾಂಗೆಲ್ಲ ಕೇಳಿ ಇಷ್ಟ ಆಗಿ, ಆ್ಯಂಡ್ ಒಂದು 7 o'clock ಈವ್ನಿಂಗ್ ಮಧ್ಯಾಹ್ನ 2 ಗಂಟೆಯಿಂದ ಇದ್ದರು. ಆ್ಯಂಡ್ ಮೊನ್ನೆ ಅವ್ರಿಗೆ ನಾನು ಹಂಪಿ ಉತ್ಸವದಲ್ಲಿ ಮೀಟ್ ಮಾಡಿದೆ. ಆವಾಗಲೂ ಯಾವಾಗ ನನ್ನ ಸಾಂಗ್ ರಿಲೀಸ್ ಅಂದರೆ ಏನಂದರೆ ನಮ್ಮ ಒಂದು ಅವರಿಗೆ ನಮ್ಮ ಸಾಂಗಿದು ಒಂದು ಜನರಲ್ ನಾನು ಯೂಟ್ಯೂಬಲ್ಲಿರುವಂಥ ವೀಡಿಯೋ ಎಲ್ಲ ತೋರಿಸಿದ್ದೆ. ಸೊ ಅವ್ರಿಗೆ ಎಷ್ಟೊಂದು ಖುಷಿಯಾಗಿತ್ತಂದರೆ ಈ ಥರ ಒಂದು ಆಚರಣೆ ಇದೆಯಲ್ಲ ಅಂತ. ಅವ್ರು ಮೂಲತಃ ಆಂಧ್ರದವರು, ಹಾಗಾಗಿ ಅದನ್ನು ಅಷ್ಟೊಂದು ಹಚ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟೇ ಸಾಂಗ್ಗಳು ರಿಲೀಸ್ ಆದರೂ ನಮ್ಮ ಕಂಬಳ ಸಾಂಗ್ ಬಗ್ಗೆ ಅವರಿಗೆ ತುಂಬಾ ಒಲವಿದೆ. ಆ್ಯಂಡ್ ಥ್ಯಾಂಕ್ ಯು ಕೆ ಪೇಜ್ ಅವರು ಸರ್, ಅಗೇನ್ ನೀವು ಬರೆದಿದ್ದು. ಆ್ಯಂಡ್ ಒನ್ ಮೋರ್ ಸಾಂಗ್ ನಾವು ಕೈಲಾಸ್ ಕೇರ್ ಅವ್ರ ಹತ್ರ ಹಾಡಿದ್ದೀವಿ. ಅದೊಂದು ಕಂಬಳ ಬರುತ್ತಿದೆ ಅನ್ನುವಂತಹ ಒಂದು ಸಾಂಗ್. ಇದನ್ನು ತುಳುವಲ್ಲಿ ಕಂಬಳ ಬರ್ತಿದೆಯೇ ಅಂತ ಹೇಳುವಂಥ ಸಾಂಗ್. ಅದನ್ನು ನಾನು ಮತ್ತು ವಿಸ್ಮಯ ವಿನಾಯಕ್ ಅವರು ಹಾಡಿದ್ದೀವಿ. ಅದನ್ನು ಕನ್ನಡದಲ್ಲಿ ಕೈಲಾಸ್ ಕೇರ್ ಅವರು ಹಾಡಿದ್ದಾರೆ. ಇದಕ್ಕೆ ಕನ್ನಡ ಲಿರಿಕ್ಸ್ ಬಂದು ನಮ್ಮ ರಘುಶಾಸ್ತ್ರಿ ಅವರು ಬರೆದಿದ್ದಾರೆ, ಹಾಗೂ ತುಳುವನ್ನು ನಮ್ಮ ನವೀನ್ ಎಡ್ವೆಂಬರ್ ಸರ್ ಬರೆದಿದ್ದಾರೆ. ಆ್ಯಂಡ್ ದಿಸ್ ಇಸ್ ಲೈಕ್ ಒಂದು ಕಂಬಳ ಬರುತ್ತದೆ ಅನ್ನೋದನ್ನು ಒಂದು ಅದರಲ್ಲಿ ಏನೆಲ್ಲ ಆಚರಣೆಗಳಿರುತ್ತೆ ಅದನ್ನು ಡೈರೆಕ್ಟರ್ ಸರ್ ಅದನ್ನು ತೋರಿಸ್ಬೇಕಾಗಿದೆ. ಯಾಕಂದರೆ ತುಂಬ ಜನರಿಗೆ ಬರೀ ಕಂಬಳದಲ್ಲಿ ಓಡ್ತಾ ಇರುವಂಥ ರೇಸ್ ಮಾತ್ರ ಕಾಣುತ್ತೆ, ಬಟ್ ಅದರ ಬ್ಯಾಕಲ್ಲಿ ಯಾವ ಥರ ಆಚರಣೆಗಳು, ಒಂದು ಕಂಬಳಕ್ಕೆ ಓಡಿಸೋ ಮುನ್ನ ಎತ್ತುಗಳಿಗೆ ಕೋಣಗಳಿಗೆ ಯಾವ ಥರ ಪೂಜೆ ಮಾಡ್ತಾರೆ, ಅದನ್ನು ಯಾವ ಥರ ಒಂದು ದೇವರ ಥರ ಒಂದು ಪೂಜೆ ಮಾಡ್ತಾರೆ, ಆಮೇಲೆ ಯಾವ ಥರ ಆಚರಣೆಗಳಿವೆ, ಇದನ್ನೆಲ್ಲ ಒಂದು ಸಾಂಗಲ್ಲಿ ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ. ಆ್ಯಂಡ್ ಹೇ ತುಳುವ ಅನ್ನುವಂಥ ಸಾಂಗ್. ಯಾಕಂದರೆ ಕಂಬಳ ಅಂತ ಬಂದಾಗ ನಮ್ಮ ತುಳುನಾಡಲ್ಲಿ ಯಾವುದೇ ಜಾತಿ ಅಥವಾ ಬೇರೆ ಯಾವುದೇ ಭಾಷೆಗಳು ಇರೋದಿಲ್ಲ, ಎಲ್ಲರೂ ನಾವೆಲ್ಲ ಒಂದೇ. ಅದು ಹಿಂದೂಗಳಾಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಮುಸ್ಲಿಮ್ಸ್ ಆಗಲಿ. ಇದಕ್ಕೆ ತುಂಬ ಒಂದು ಒಳ್ಳೆಯ ನಿದರ್ಶನ ಒಂದು ಕಂಬಳ ಅನ್ನೋದನ್ನು ಒಂದು ಬ್ಯಾನ್ ಅಂತ ಮಾಡಿದಾಗ ಯಾವ ಥರ ಸರ್ವಧರ್ಮಗಳು ಒಟ್ಟಾಗಿ ಆ ಒಂದು ಕಂಬಳಕ್ಕೋಸ್ಕರ ಒಂದು ಹೋರಾಡಿದೆಯೋ ಅದೇ ಒಂದು ಥರ ಸಿಚುವೇಶನನ್ನು ಇಲ್ಲಿ ಸಾಂಗಲ್ಲಿ ಕಳಿಸಿದ್ವಿ. ಅಂದರೆ ತುಳುನಾಡಲ್ಲಿ ಒಗ್ಗಟ್ಟು ಯಾವ ಥರ ಒಂದು ಪರಿಣಾಮ ಬೀರುತ್ತೆ ಅನ್ನೋದನ್ನು. ಆ್ಯಂಡ್ ಇದನ್ನು ಬ್ಯೂಟಿಫುಲ್ಲಾಗಿ ವಿಜಯಕುಮಾರ್ ಕೊಡಿಯಲ್ ಬೈಲ್ ಸರ್ ಅವರೇ ಬರೆದಿದ್ದಾರೆ. ಆ್ಯಂಡ್ ಇದಕ್ಕೆ ಕನ್ನಡದಲ್ಲಿ ವ್ಯಾಸರಾಜ್ ಸೋಸಲೆ ಹಾಗೂ ಸಂತೋಷ್ ವೆಂಕಿ ಅವರು ಬರೆದಿದ್ದಾರೆ. ತುಳುವಲ್ಲಿ ಇದನ್ನು ಬೇರೆ ಸಿಂಗರ್ ಹತ್ರ ಹಾಡ್ಸೋಕ್ಕೆ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ಸ್ ಅವರು ನನಗೆ ಅವಕಾಶ ಕೊಟ್ಟಿಲ್ಲ, ಯಾಕಂದರೆ ನಾನೇ ಹಾಡಬೇಕು ಅಂತ ಹೇಳಿ. ಸೊ ಐ ರಿಯಲಿ ಲವ್ ಸಿಂಗಿಂಗ್ ದಿಸ್ ಸಾಂಗ್. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಕಾಂಟ್ರಿಬ್ಯೂಷನ್ ಫ್ರಮ್ ಅವರ್ ಓನ್ ಬಿಲವ್ಡ್ ಶಶಿರಾಜ್ ಕಾವೂರ್. ಅವರೊಬ್ಬ ಪ್ರಖ್ಯಾತ ಲೇಖಕರು, ರೈಟರ್, ಡೈರೆಕ್ಟರ್. ಆ್ಯಂಡ್ ಅವರೊಂದು ಸಾಂಗಿಗೆ ನಮಗೊಂದು ಡ್ಯೂಯೆಟ್ ಸಾಂಗ್, ಒಂದು ಚಿಕ್ಕದಾಗಿರುವಂಥ ಸಾಂಗ್,
ಅದನ್ನು ಬರಿಬೇಕಂತ ಕೊಟ್ಟಾಗ ಅದನ್ನು ಬ್ಯೂಟಿಫುಲ್ ಆಗಿ ಕನ್ನಡ ಮತ್ತು ತುಳು ಎರಡರಲ್ಲೂ ಅವರು ಬರೆದು ನಮಗೆ ಇದು ಮಾಡಿದರು. ಇದನ್ನು ನಕುಲ್ ಅಭ್ಯಂಕರ್ ಹಾಗೂ ಸುಪ್ರಿಯಾ ರಾಮ್ ಅವರು ಹಾಡಿದ್ದಾರೆ. ಸೊ ಓವರಾಲ್ ಕಂಬಳದಲ್ಲಿ ಒಂದು ನೈಜತೆಯನ್ನು ತೋರಿಸಲಾಗಿದೆ. ಅದೇ ಇವಾಗ ಸಾಂಗ್ಗಳಲ್ಲೂ ಅಷ್ಟೇ ಎಲ್ಲದರಲ್ಲೂ. ಆ್ಯಂಡ್ ದ ಹೋಲ್ ಟೀಮ್ ಹ್ಯಾಸ್ ವರ್ಕ್ ರಿಯಲಿ ಹಾರ್ಡ್. ತುಂಬಾ ಅಂದರೆ ಡೈರೆಕ್ಟರ್ ಸರ್ ಹೇಳ್ದಂಗೆ 42 ಡಿಗ್ರಿಯಲ್ಲಿ ಅಷ್ಟೊಂದು ಒಂದು ದೊಡ್ಡ ಕ್ರೂವನ್ನು ಇಟ್ಕೊಂಡು ಎಲ್ಲರೂ ಶೂಟ್ ಮಾಡಿ ಅದನ್ನು ಈ ಒಂದು ಬಿಡುಗಡೆ ಹಂತಕ್ಕೆ ತರಲಾಗಿದೆ. ಆ್ಯಂಡ್ ಎಲ್ಲ ಭೀಷ್ಮರ ದಿಗ್ಗಜರ ಎಲ್ಲರದ ಆಶೀರ್ವಾದ ಹಾಗೂ ಸಲಹೆ ಇದರಲ್ಲಿದೆ. ಇದೇನೋ ಅದೊಂದು ಪ್ರಸವದ ಸಮಯ ಅಂತಲೇ ಹೇಳ್ಬೋದು. 27ನೇ ತಾರೀಕಿಗೆ ನಮ್ಮ ಕಂಬಳ ಬಂದು ನಿಮ್ಮೆಲ್ಲರ ಮುಂದೆ ತೆರೆಯಲ್ಲಿ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ದಯವಿಟ್ಟು ಇದೊಂದು ಪ್ರಾಮಾಣಿಕ ಪ್ರಯತ್ನ. ಇದು ನಮ್ಮ ತುಳುನಾಡಿನ ಸಂಸ್ಕೃತಿಯನ್ನು ಪ್ರಪಂಚಕ್ಕೆ ಪರಿಚಯಿಸುವಂತಹ ಒಂದು ಸಮಯ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರಲ್ಲೂ ಇದೊಂದು ಕಳಕಳಿಯ ವಿನಂತಿ. ಈ ಒಂದು ನಮ್ಮ ವಿನಂತಿಯನ್ನು ಜನರಿಗೆಲ್ಲರಿಗೂ ತಿಳಿಸಿ. ಆ್ಯಂಡ್ ಐ ನೋ ನಮ್ಮ ತುಳುನಾಡಿನ ಜನರು ಆ್ಯಂಡ್ ಅಗೇನ್ ದ ಹೋಲ್ ಕರ್ನಾಟಕ ಪೀಪಲ್ ವಿಲ್ ನಾಟ್ ಲೆಟ್ ಅಸ್ ಡೌನ್. ಆ್ಯಂಡ್ ನಮ್ಮ ಒಂದು ಪ್ರಯತ್ನಕ್ಕೆ ಅವರು ಡೆಫಿನೆಟ್ಲಿ ಬೆನ್ನೆಲುಬು ಆಗ್ತಾರೆ ಅಂತ ನಂಬಿಕೆ ಇದೆ. ಆ್ಯಂಡ್ ಎಲ್ಲರೂ ಬಂದು ಕನ್ನಡ ಸಿನಿಮಾಗಳನ್ನು, ತುಳು ಸಿನಿಮಾಗಳನ್ನು ಉಳಿಸಿ ಥಿಯೇಟ್ರಲ್ಲಿ ಬಂದು ನೋಡಿ. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್, ಜೈ ತುಳುನಾಡು. ಅಲ್ಲ, ಪಿಕ್ಚರೇ ಕಂಬಳ. ಆಲ್ಮೋಸ್ಟ್ ಒಂದು 70% ರೇಸು, ಕಂಬಳ ಆಚರಣೆ, ಅದರ ಓನರ್ಸು, ಅದರ ರೈಡರ್ಸು, ಅದರ ಒಂದು ಪೋಷಣೆ ಹೇಗೆ ಮಾಡ್ತಾರೆ ಎಲ್ಲ ಅದನ್ನು ತೋರಿಸಿದ್ವಿ. ಮಾಡ್ತೀವಿ. ಫಸ್ಟು ಕನ್ನಡ ಮತ್ತು ಇದು ಮಾಡಿಬಿಟ್ಮೇಲೆ ನೆಕ್ಸ್ಟು ಹಿಂದಿ, ತಮಿಳು, ತೆಲುಗು ಮತ್ತು ಇಂಗ್ಲೀಷ್ನ ಡಬ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಈಗ ಜಲ್ಲಿಕಟ್ಟು ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಯಾವುದೋ ಒಂದು ತಮಿಳ್ನಾಡಲ್ಲಿ ಒಂದು ಭಾಗದಲ್ಲಿ ನಡೀತಾ ಇತ್ತು. ಅದು ಚಿತ್ರದ ಮೂಲಕ ಇವತ್ತು ನಮಗೂ ಜಲ್ಲಿಕಟ್ಟು ಅನ್ನೋದು ಗೊತ್ತಾಗ್ತಿದೆ. ಹಾಗೆ ನಮ್ಮ ಕಂಬಳ ಪೂರ ದೇಶದಲ್ಲಿ ಗೊತ್ತಾಗಬೇಕು. ಮತ್ತು ಹೊರಗಡೆ ದೇಶದಲ್ಲಿ ನಮ್ಮ ಎನಿಮಲ್ಸ್ನ ನಾವು ಯಾವ ಥರ ಒಂದು ಅದನ್ನು ಪೋಷಣೆ ಮಾಡಿ, ಅದನ್ನು ವರ್ಷಿಪ್ ಮಾಡಿ, ಪೂಜೆ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯವಾಗಿ ತೋರಿಸ್ಬೇಕು ಅನ್ನೋದೇ ಇರೋದು. ನಾಳೆ ಇದು ಬಿಡುಗಡೆ ಆಗ್ತಿರೋದು ಕಂಪ್ಲೀಟ್ ಕರ್ನಾಟಕದಲ್ಲಿ ಸುಮಾರು 150 ಥಿಯೇಟ್ರ್ಗಳಲ್ಲಿ ಆಗ್ತಾಯಿದೆ. ತುಳುನಾಡಲ್ಲಿ ಒಂದು 30-35 ಎಲ್ಲ ಕಡೆಯೂ ತುಳು ವರ್ಷನ್ನು ತುಳುನಾಡಲ್ಲಾಗುತ್ತೆ. ಕನ್ನಡ ಕೆಲವು ಸ್ಕ್ರೀನ್ಗಳಲ್ಲಿ ಕನ್ನಡನೂ ಹಾಕ್ತೀವಿ. ಹೆಚ್ಚಾಗಿ ಇವಾಗ ತುಳುನ ಬೆಂಗಳೂರಿನಲ್ಲೂ ರಿಲೀಸ್ ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಯಾಕೆಂದರೆ ಬೇಕಾದಷ್ಟು ಜನ ತುಳುನವರು ಬೆಂಗಳೂರಲ್ಲಿದ್ದಾರೆ. ಹಾಗೆ ಬಾಂಬೆಲೂ ಮಾಡಬೇಕು ಅಂತಿದೆ, ಹಾಗೆ ದುಬೈಗೂ ಹೋಗಬೇಕು ಅಂತಿದೆ ಪ್ರೀಮಿಯರ್ ಮಾಡೋಕ್ಕೆ. ಸೊ ಹೀಗೆ ಒಂದೊಂದೇ ಹೆಜ್ಜೆ ಹೋಗ್ತೀವಿ ಮುಂದೆ. ಇಲ್ಲ, ನಾವು ನಮ್ಮ ಕಥೆನಲ್ಲೇ ಅದು ಇಟ್ಬಿಟ್ಟಿದ್ದೀವಿ. ಕಥೆನಲ್ಲೇ ಪ್ರಾಣಿ ದಯಾ ಸಂಘದೇ ಒಂದು ದೊಡ್ಡ ಪೋರ್ಷನ್ ಇದೆ. ಅದನ್ನು ನಾವು ಜಸ್ಟಿಫೈ ಮಾಡಿದ್ದೀವಿ ಏನು ಅಂತ. ಅದನ್ನೇ ಪ್ರಕಾಶ್ ರಾಯ್ ಅವರು ಅದು ಕಂಬಳದ ಪರವಾಗಿ ಲಾಯರ್ ಆಗಿ ಹೈಕೋರ್ಟಲ್ಲಿ ಆರ್ಗ್ಯೂ ಮಾಡ್ತಾರೆ. ಅದೇ ಮಾಡಿದ್ದೀವಿ. ಆಮೇಲಿಂದ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ಈ ಚಿತ್ರಕ್ಕೆ ಪ್ರಾಣಿ ದಯಾ ಸಂಘದವ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಏಕೆಂದರೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾದವರು ಎನಿಮಲ್ಸ್ ಇದರಿಂದ ಒಂದು ಸರ್ಟಿಫಿಕೇಟ್ ತೊಗೋಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಯಾವುದೇ ಒಂದು ಎನಿಮಲ್ನ ನೀವು ಯೂಸ್ ಮಾಡಿದ್ರೆ ಆ ಸರ್ಟಿಫಿಕೇಟ್ ಒಂದು ತರಬೇಕು. ಆ ಸರ್ಟಿಫಿಕೇಟ್ನ ಪಿಕ್ಚರ್ ನೋಡಿ ಕೊಟ್ಟಿದ್ದಾರೆ ಅವರು. ಅದೇ ಈ ಸರಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ನಮ್ಮ ಪಿಕ್ಚರ್ ತಗೊಳ್ಳೇ ಇಲ್ಲ. ಅದು ಎಲ್ಲಿಗೆ ಬಂತು ಅಂದರೆ ನಾವು ಪ್ರೊಟೆಸ್ಟ್ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದೀವಿ, ಖಾದರ್ ಅವ್ರಿಗೂ ತಿಳಿಸಿದ್ದೀವಿ, ಅಶೋಕ್ ರಾಯ್ ಅವ್ರಿಗೂ ತಿಳಿಸಿದ್ದೀವಿ. ಅವ್ರ ಮುಂದೆ ಯಾವ ಥರ ಅದನ್ನು ತಗೊಂಡೋಗ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಒಟ್ಟು 150 ಥಿಯೇಟರ್ಸ್ ಬರುತ್ತೆ. ಇದೆ ಸಿಂಗಲ್ ಎಲ್ಲ ಇದೆ. ಏನು ಒಂದು ಯೂಶ್ವಲ್ ಆಗಿ ದೊಡ್ಡ ಪಿಕ್ಚರ್ಗೆ ಯಾವ ಥರ ರಿಲೀಸ್ ಮಾಡ್ತೀವೋ ಆ ಥರ ಎಲ್ಲ ಥಿಯೇಟ್ರ್ಗಳು ಇದೆ. ಪ್ರತಿಯೊಂದು ಮೂಲೆಯಲ್ಲಿ ಕರ್ನಾಟಕದಂತೆ ಎಲ್ಲ ಊರುಗಳಲ್ಲೂ ಇದೆ.